ಬಜರಂಗ ದಳದ ಮೂಲಕ ಒಂದಷ್ಟು ಹೋರಾಟಗಳನ್ನ ಸಂಘಟನೆ ಮಾಡಿದವರು. ಗೋ ಹತ್ಯೆಯ ವಿಚಾರದಲ್ಲಿ ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮೊತ್ತ ಮೊದಲ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಂತಹ ವ್ಯಕ್ತಿಯು ಕೂಡ ಇವರೇ. ನಮ್ಗೆ ಇಲ್ಲಿ ಬೆಕ್ಕಿನ ಮರಿಯಾಗಿ ನನ್ನ ತಂದೆ ಸಾಕಿದಲ್ಲ, ಅವರು ಹಾಕಿದ್ರು, ನನಗೆ ಮಾಲೆ ಹಾಕಿತ್ತು. ಉರ್ವದಲ್ಲಿ ಒಂದು ಭಾರಿ ದೊಡ್ಡ ಮತಾಂತರ ಆಗ್ತಾ ಇತ್ತು, ಅಲ್ಲಿದು ವಿಷಯ ಆಯ್ತು. ಕೈ ಹಾಕ್ಬೇಕು ಹೇಳಿ ಅದೊಂದು ವ್ಯವಸ್ಥೆ ಮಾಡಿ ಅಲ್ಲಿ ಆಯ್ತು, ಕೇಸ್ ಆಯ್ತು. ಇದರಲ್ಲಿದ್ದ ಡಿಪಾರ್ಟ್ಮೆಂಟ್ನವರು ಅವರು ಇದು ಮಾಡುದು ಸರಿ ಅಂತ ಅವರಿಗೆ ಅರ್ಥ ಆಗಿದೆ. ನಾವು ಅವರನ್ನು ಅರೆಸ್ಟ್ ಮಾಡುದೆಲ್ಲ ಬ್ಯಾಡ್ ಹೇಳುವಂತ ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಗಾಡಿ ಹೋದ ಕೂಡಲೇ ವಾಸನೆ ಬರ್ತಿತ್ತು ಅವರಿಗೆ. ಈಗ ಲಾರಿ ಆಚೆ ಇದ್ರೆ ಈಚೆಂದ ಬಿಟ್ಟು ಬಿಡ್ತಾರೆ. ಈಗ ಗೋರಕ್ಷಣೆ ಅದು ಬರೀ ಮಾತಿಗೆ ಸೀಮಿತ ಆಗಿದೆ. ಈಗ ಏನು ಈಗ ಸಹ ಹೋಗುದಿಲ್ಲ ಅದನ್ನ. ಕರಸೇವೆಯದ್ದು ಕೂಡ 350 ನಡಿಲಿಕ್ಕೆ ಸಿಕ್ಕಿದೆ ಕಿಲೋಮೀಟರ್. ಎನ್ಕೌಂಟರ್ ಅಲ್ಲಿ ಬೆಂಗಳೂರು ಬಾಂಬೆಯಲ್ಲಿ ತೀರ್ ಹೋದ್. ಗಟ್ಟಿಯಾದ ರಕ್ತದ ನಮ್ಮ ಚಪ್ಪಲಿಯಲ್ಲಿ ಇತ್ತು. ನಮ್ನೆ ಇದಾಯ್ತು. ನಮ್ಗೆ ಸ್ವತಂತ್ರ ಹೋರಾಟದಲ್ಲಿ ನಮ್ಗೆ ಅವಕಾಶ ಸಿಕ್ಲಿಲ್ಲ. ಗವರ್ಮೆಂಟಿನ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು ಅದೊಂದು ಸಿಕ್ಕಿದೆ ಹೇಳುವಾಗ ಒಂದು ಮನಸ್ಸಿಗೆ ಒಂದು ತೃಪ್ತಿ ಉಂಟು. ಸಡನ್ಲಿ ಸಂಘಕ್ಕೆ ಬಂದು ರಪ್ಪ ITC OTC ಆದ ಕೂಡಲೇ ಸರ್ಟಿಫಿಕೇಟ್ ತಗೊಂಡವರು ಈಗ ತುಂಬಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ನಮ್ಗೆ ಮೂಲ, ಬಜರಂಗ ದಳ ನಂತರ. ವಿಶ್ವ ಹಿಂದೂ ಪರಿಷತ್ತಿನವರು ನಮ್ಗೆ ಬಜರಂಗ ದಳಕ್ಕೆ ಉಡುಗೊರನ್ನು ಕೊಡಬೇಕು. ಪ್ರವೀಣ್ ಕೊಡಿ ಅವರು ಬರುವ ಟೈಮ್ ಅಲ್ಲಿ ಎಲ್ಲರನ್ನು ತಗೊಂಡದ್ದು. ಈಗ ಅದು ಪರಿಣಾಮ ಈ ತರ ಆಗ್ಲಿಕ್ಕೆ, ಯಾಕಂದ್ರೆ ಶಿಕ್ಷಣ ಇಲ್ಲ. ಬಜರಂಗ ದಳಕ್ಕೆ ಹೆಸರು ಬರುವಂತ ಕೊಲೆ ಆಗ್ಲಿಲ್ವಾ? ಬಜರಂಗ ದಳವನ್ನ ಬಿಟ್ಟು ಹೋದ್ರಿ. ವಾಲ್ಕೆ ನಮ್ಮನ್ನು ತಿಂತಾನೆ, ಇನ್ನು ಕೂತ್ಕೊಳ್ಳುದು ಮಾತ್ರ ಕೆಲಸ, ಯಾರ ಕಾಲು ಇಳಿಬೇಕು ಹೇಳುವಂಥದ್ದು. ಆ ಕೆಲಸ ಅವರು ಮಾಡಿದ್ದಾರೆ, ನಿಷ್ಠೆಯಲ್ಲಿ ಮಾಡಿದ್ದಾರೆ ಪಾಪ. ಯಾರು ಮೊದಲು ವಾಲ್ಕೆಯವರ ಕಾಲನ್ನು ಇಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು? ವೀಕ್ಷಕರೇ ನಮಸ್ಕಾರ. ಮನದ ಮಾತು ಇವತ್ತಿನ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಮನದ ಮಾತು ಸಂಚಿಕೆಯ ಇವತ್ತಿನ ಅತಿಥಿ ಇವರು ಹಿಂದೂ ಹುಲಿ ಅಂತಲೇ ಪ್ರಸಿದ್ಧರಾಗಿರುವಂಥವರು. ತನ್ನ ಸಣ್ಣ ವಯಸ್ಸಿನಿಂದಲೇ ಸಂಘ ಪರಿವಾರಕ್ಕೆ ಪಾದಾರ್ಪಣೆಯನ್ನು ಮಾಡಿದವರು. ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಜರಂಗ ದಳದ ಹುಟ್ಟಿಗೆ ಕಾರಣಕರ್ತರಾದವರು ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗೋದಿಲ್ಲ. ಬಜರಂಗ ದಳದ ಮೂಲಕ ಒಂದಷ್ಟು ಹೋರಾಟಗಳನ್ನು ಸಂಘಟನೆ ಮಾಡಿದವರು, ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ತೊಡಗಿಸಿಕೊಂಡವರು. ಅದಕ್ಕಾಗಿ ಒಂದಷ್ಟು ಪ್ರಕರಣಗಳನ್ನು ಕೂಡ ತನ್ನ ಮೇಲೆ ದಾಖಲು ಮಾಡಿಕೊಂಡವರು. ಬಹುಶಃ ಗೋ ಹತ್ಯೆಯ ವಿಚಾರದಲ್ಲಿ ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮೊತ್ತ ಮೊದಲ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಂತಹ, ತನ್ನ ಮೇಲೆ ಹಾಕಿಸಿಕೊಂಡಂತಹ ವ್ಯಕ್ತಿಯು ಕೂಡ ಇವರೇ. ಆ ಬಳಿಕ ಸಂಘ ಪರಿವಾರದಿಂದ ಬೇಸತ್ತು ಅದರಿಂದ ಹೊರಬಂದು ಪ್ರಮೋದ್ ಮುತಾಲಿಕ್ ಅವರ ಜೊತೆಗೆ ಸಂಘ ಪರಿವಾರದಿಂದ ಹೊರಗಡೆ ಬಂದು ಶಿವಸೇನೆಯಲ್ಲಿ ಒಂದಷ್ಟು ತೊಡಗಿಸಿಕೊಂಡ್ರು. ಆ ಬಳಿಕ ಶಿವಸೇನೆ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿಲ್ಲ ಅಂತ ಅಂದಾಗ ಶ್ರೀರಾಮ ಸೇನೆಯನ್ನು ಹುಟ್ಟು ಹಾಕಿದ್ರು. ಅದರಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ಅದಾದ ಬಳಿಕ ಅಲ್ಲಿಂದಲೂ ಕೂಡ ಹೊರಗಡೆ ಬಂದರು. ಮುಂದಕ್ಕೆ ಸೈಲೆಂಟಾಗಿ ಬಿಟ್ಟರು, ತಟಸ್ಥರಾಗಿ ಬಿಟ್ಟರು. ಆ ಬಳಿಕ ಒಂದಷ್ಟು ಸಂಘ ಪರಿವಾರ ಅಥವಾ ಹಿಂದೂ ಪರ ಸಂಘಟನೆಗಳಿಂದ ಅಂತರವನ್ನೇ ಕಾಯ್ದುಕೊಂಡು ಹಿಂದುತ್ವದಿಂದ ಬಂಧುತ್ವದೆಡೆಗೆ ಅನ್ನುವಂಥ ಒಂದು ಅಭಿಯಾನ ನಡೆದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ತನ್ನ ಒಂದು ಸಹಕಾರವನ್ನು ಕೊಟ್ಟುಕೊಂಡು ಆ ನೆಲೆಯಲ್ಲಿ ಒಂದಷ್ಟು ಪ್ರಯತ್ನಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅದಾದ ಬಳಿಕ ಟೋಟಲ್ ಆಗಿ ಎಲ್ಲೋ ಕಣ್ಮರೆಯಾಗಿದ್ದಾರೆ ಎನ್ನುವಂತಹ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ. ತನ್ನಷ್ಟಕ್ಕೆ ತಾನು ಕಾರ್ಯಕಾಲದಲ್ಲಿ ತನ್ನ ಸಂಸಾರ ಕುಟುಂಬದೊಂದಿಗೆ ಒಂದು ಜೀವನವನ್ನು ಸಾಗಿಸ್ತಾ ಇರುವಂತಹ ಮುಖಂಡ. ಆದರೆ ಇಂದಿಗೂ ಕೂಡ ಅದೇ ಖದರನ್ನು, ಅದೇ ಒಂದು ಚಾರ್ಮನ್ನು ಉಳಿಸಿಕೊಂಡಿರುವಂತಹ ವ್ಯಕ್ತಿ. ಇಷ್ಟೆಲ್ಲ ಹೇಳಿದಾಗ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ದೊರಕಿರುತ್ತೆ. ಅವರೇ ಪ್ರವೀಣ್ ವಾಲ್ಕೆ. ಸೊ ಅವರು ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಅವರ ಬದುಕಿನ ಪುಟಗಳನ್ನು ತಿರುವಿ ಹಾಕುವ ಜೊತೆಗೆ ನಡೆದಂಥ ಹೋರಾಟಗಳು ಅಂತ ಹೇಳಿದ ಕೂಡಲೇ ಅಯೋಧ್ಯೆಯ ಕರಸೇವೆ ವಿಚಾರಕ್ಕೆ ಬಂದಾಗ 3 ಬಾರಿ ಕರಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ವ್ಯಕ್ತಿಯೂ ಕೂಡ ಹೌದು. ಸೊ ಆ ಎಲ್ಲ ಅನುಭವಗಳು ಹೇಗಿತ್ತು, ಅಂದಿನ ದಿನಗಳು ಹೇಗಿತ್ತು, ಅಂದಿನ ಹೋರಾಟಗಳು ಎಷ್ಟು ತ್ರಾಸದಾಯಕವಾಗಿತ್ತು, ಪ್ರಕರಣಗಳು ದಾಖಲಾದಾಗ ಅದನ್ನು ಎದುರಿಸುವಂತಹ ಪರಿಸ್ಥಿತಿ ಹೇಗಿತ್ತು, ಬಳಿಕ ಬದಲಾದಂತಹ ಪರಿಸ್ಥಿತಿ ಹೇಗಾಗಿ ಹೋಯಿತು, ಸಂಘ ಪರಿವಾರವನ್ನು ತೊರೆಯೋದಕ್ಕೆ, ಬಜರಂಗ ದಳವನ್ನು ತೊರೆಯೋದಕ್ಕೆ ಕಾರಣ ಆದದ್ದೇನು, ಎಲ್ಲವನ್ನು ಕೂಡ ಮಾತನಾಡೋಣ. ಜೊತೆಗೆ ಇಂದಿನ ಯುವ ಪೀಳಿಗೆಗೆ ಇಂತಹ ಹಿರಿಯ ಮುಖಂಡರು ಏನು ಹೇಳ್ತಾರೆ ಅದನ್ನು ಕೂಡ ಕೇಳೋಣ ಅಂತ ಹೇಳ್ತಾ ಮೊದಲಿಗೆ ಪ್ರವೀಣ್ ವಾಲ್ಕೆಯವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಈಗ ಖುಷಿಯಲ್ಲಿದ್ದೇನೆ, ಸಮಾಧಾನದಲ್ಲಿದ್ದೇನೆ, ನೆಮ್ಮದಿಯಲ್ಲಿದ್ದೇನೆ. ಓಕೆ. ನಾನು ಒಂದಷ್ಟು ನಿಮ್ಮ ಪರಿಚಯವನ್ನು ಕೊಟ್ಟೆ.
ನಿಮ್ಮ ಪ್ರಕಾರ ನಿಮ್ಮನ್ನು ನೀವು ನೋಡಿಕೊಂಡಾಗ ಇಷ್ಟು ವರ್ಷಗಳ ಒಂದು ಹೋರಾಟ ಬಳಿಕ ದೂರ ಉಳಿದುಕೊಂಡ್ರಿ, ಈಗ ನಿಮ್ಮನ್ನು ನೀವು ನೋಡಿಕೊಂಡಾಗ ಅಥವಾ ನಿಮ್ಮನ್ನು ನೀವು ಹೇಗೆ ಕರೆಸಿಕೊಳ್ತೀರಿ? ನಿಮ್ಮ ಪರಿಚಯವನ್ನು ನೀವೇ ಕೊಡೋದಿದ್ರೆ ಪ್ರವೀಣ್ ವಾಲ್ಕೆ ಅಂದರೆ ಯಾರು ಅಂತ? ಸಾಮಾನ್ಯ ಮನುಷ್ಯ ನಾನು ಅಷ್ಟೇ. ಸಾಮಾನ್ಯ ಮನುಷ್ಯ. ಸಾಮಾನ್ಯ ಮನುಷ್ಯ. ಇಷ್ಟೆಲ್ಲ ಹೋರಾಟಗಳು, ಅದೊಂದು ಟಾಸ್ಕ್, ನಮಗೆ ಒಂದು ಸಿಕ್ಕಿದ್ದು ಟಾಸ್ಕ್. ಅದೆಲ್ಲ ಟಾಸ್ಕ್ ಜೀವನದಲ್ಲಿ ಒಂದು ಸಿಗ್ತದೆ ಹೇಳ್ತಾರಲ್ಲ, ಹೌದು, ಅದೊಂದು ಟಾಸ್ಕ್ ನಮಗೆ. ಓಕೆ. ಅದರಲ್ಲಿ ಪ್ರಾಮಾಣಿಕತ್ವದಲ್ಲಿ ತೋರಿಸುವಂಥದ್ದು ಮಾತ್ರ. ನೀವು ಯಾವ ಇದರಲ್ಲಿ ನೀವು ಕೆಲಸ ಮಾಡ್ತೀರಿ ಅದರಲ್ಲಿ ನಿಮ್ಮ ಯೋಗ್ಯತೆ ಅಂಥದ್ದು, ನಿಮ್ಮ ಪ್ರಾಮಾಣಿಕೆ ಅಂಥದ್ದು ಅದು ತೋರಿಸುವಂಥದ್ದು, ಅದು ತೋರಿಸಿದ್ದೇವೆ. ಓಕೆ. ನಿಷ್ಠೆಯಲ್ಲಿ ಮಾಡಿದ್ದೇವೆ. ಎಲ್ಲೂ ಏನು ಇದುವರೆಗೆ ನೀವು ಕರೀಲಿಕ್ಕೆ ಕಾರಣ ಆ ನಿಷ್ಠೆ ಇವತ್ತಿದ್ದ ನಿಮಿತ್ತ ನೀವು ಕರೆದಿದ್ದೀರಿ, ನೀವು ಇಷ್ಟೆಲ್ಲ ಹೇಳಿದ್ದೀರಿ. ಇದರಲ್ಲಿ ನಿಷ್ಠೆಯಲ್ಲಿ ಮಾಡಿದ್ದೇವೆ. ಎಲ್ಲೂ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ಲೂ ನಮ್ಮ ವೈಯಕ್ತಿಕವಾಗಿ ಸಂಘಟನೆ ಉಂಟು ಹೇಳಿ ಸಂಘಟನೆಯಿಂದ ಜೀವನ ನಡೆಸಲಿಲ್ಲ. ವ್ಯವಹಾರ ಬೇರೆ, ಸಂಘಟನೆ ಬೇರೆನೇ ಹೇಳುವಂಥದ್ದು ಒಂದು ಉದ್ದೇಶ ಇತ್ತು. ಅದೇ ಥರ ಮಾಡಿ ಬದುಕಿದವರು, ಬದುಕಿದ್ದೇವೆ. ಈಗದ ವ್ಯವಸ್ಥೆಯಲ್ಲಿ ಅದು ಕಾಣುವುದಿಲ್ಲ. ಈಗ ಸಂಘಟನೆ ವ್ಯವಹಾರ ಆಗಿ ಹೋಗಿದೆ. ಇದರಿಂದ ಎಲ್ಲರಿಗೂ ಸಮಾಜಕ್ಕೆ ಗೊತ್ತಾಗಿದೆ ಇನ್ನು ಹೇಗೆ ಬದುಕಬೇಕು ಹೇಳುವಂಥದ್ದು. ಆ ಮಟ್ಟಿಗೆ ನಾವು ಆ ಟೈಮಲ್ಲಿ ನಮ್ಮ ಜೊತೆ ಇದ್ದವರು ಈಗಲೂ ಇದ್ದಾರೆ ಪಾಪ. ಅವರಷ್ಟಕ್ಕೆ ಕೆಲವರು ಸಂಘಟನೆ ಹೆಸರಲ್ಲಿ ತೀರೋದ್ರು ಪಾಪ, ಕೆಲವರು ಹುಷಾರಿಲ್ಲದೆ ತೀರೋದ್ರು. ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿದ್ದಾರೆ. ಆದರೂ ಇದ್ದವರು ಇವತ್ತಿಗೆ ಸಹ ತೃಪ್ತಿ ಉಂಟು ಅವರಿಗೆ. ನಾವು ಒಳ್ಳೆ ಕೆಲಸ ಮಾಡಿದ್ದೇವೆ, ನಮ್ಮ ಸಂದರ್ಭದಲ್ಲಿ ಎಲ್ಲೂ ಕಪ್ಪು ಚುಕ್ಕಿ ತರಲಿಲ್ಲ. ಸಂಘಟನೆಗಾಗಲಿ ನಮ್ಮ ಹಿರಿಯರಿಗಾಗಲಿ ನಮಗೆ ಜವಾಬ್ದಾರಿ ಕೊಟ್ಟವರಿಗಾಗಲಿ ಎಲ್ಲೂ ನಮ್ಮಿಂದ ಕಪ್ಪು ಚುಕ್ಕೆ ತರಲಿಲ್ಲ. ನಮಗೆ ಮಾರ್ಗದರ್ಶನ ಕೊಟ್ಟ ನಮ್ಮ ಹಿರಿಯರು ಕೂಡ ಅದೇ ಥರ ಕೊಟ್ಟಿದ್ದಾರೆ. ಎಲ್ಲೂ ನಮ್ಮಿಂದ ಇಡೀ ಸಮಾಜಕ್ಕೆ ಹಾಳಾಗುವ ಥರ ಎಲ್ಲೂ ನಮಗೆ ಮಾರ್ಗದರ್ಶನ ನಮ್ಮ ಹಿರಿಯರು ಕೊಡಲಿಲ್ಲ. ಆಲೋಚನೆ ಮಾಡಿ ಯಾವುದಕ್ಕೂ ಕೈ ಹಾಕಬೇಕಾದ್ರೆ ಆಲೋಚನೆ ಮಾಡಿಕೊಂಡೇ ನಾವು ಕೈ ಹಾಕ್ತಿದ್ದೇವೆ. ಅದರಲ್ಲಿ ಸಮಾಧಾನ ಉಂಟು. ಮತ್ತು ಯಾವುದಾದ್ರೂ ಸರಿ ಅಷ್ಟೇ. ದಿವಸ ಹೋಗಾಗ ಎಲ್ಲ ಮಾಡುವಾಗ ಒಗ್ಗಟ್ಟು ಭಾರಿ ಚಂದ ಇತ್ತು. ನಿಯತ್ತಿನ ಕಾರ್ಯಕರ್ತರು ಇದ್ದರು ಅಲ್ಲಿ. ಎಲ್ಲಿಯಾದರೂ ಸಹ ಒಂದು ಹಿರಿಯರು ಏನು ಹೇಳ್ತಾರೆ ಹೇಳುವಂಥದ್ದೊಂದು ಆ ಮಾತನ್ನು ಕಾಯ್ಕೊಂಡಿದ್ರು. ಈಗ ನಮ್ಗೆ ನೆಕ್ಸ್ಟ್ ಅಂತ ಹೇಳ್ತಾರೆ ಸೂಚನೆ ಬರ್ತದೆ ಅಂತದ್ದು ಆ ಮಟ್ಟಕ್ಕಿದ್ರು. ಹೀಗೆ ಹಿರಿಯರಿಗೆ ಸಹ ಹೇಳುವಷ್ಟು ನೈತಿಕತೆ ಅಲ್ಲಿ ಇಲ್ಲ. ಯಾಕಂದರೆ ಎಲ್ಲ ಹಿರಿಯರು ಭ್ರಷ್ಟರಾಗಿದ್ದಾರೆ. ಅವರು ಮಾತಾಡೋದಕ್ಕಿಂತ ಮೊದಲು ಇಲ್ಲಿ ಕಾರ್ಯಾಚರಣೆ ಆಗಿರ್ತದೆ. ಆಗಿರುವಾಗ ನೀವು ಕೊಟ್ಟ ಟಾಸ್ಕ್ ಅನ್ನ ಮಾಡಿದ್ದೀರಿ, ಪರಿಪೂರ್ಣ ಮಾಡಿದ್ದೇನೆ, ಏನು ತೊಂದರೆ ಇಲ್ಲ, ಮನ ತೃಪ್ತಿ ಉಂಟು. ನಾನು ಇನ್ನೊಬ್ಬನಿಗೆ ಸಮಾಧಾನಕ್ಕೋಸ್ಕರ ಮಾಡಿದಲ್ಲ, ನನ್ನ ಆತ್ಮ ತೃಪ್ತಿ ಮಾಡುದು ಯಾವ ಥರ ಮಾಡಬೇಕು ಹೇಳುವಂತ ಆ ಥರ ಮಾಡಿದ್ದೇನೆ. ಇನ್ನೊಬ್ಬನಿಗೋಸ್ಕರ ನಾನು ಹೋದವನು ಅಲ್ಲ. ನಾನು ಇನ್ನೊಬ್ಬನಿಗೆ ಖುಷಿ ಆಗ್ತದೆ ಹೇಳುವಂಥದಕ್ಕೋಸ್ಕರ ನಾನು ಸಂಘಟನೆ ಹೇಳಿದದಲ್ಲ. ಹಾಗೆಂತ ನಾನು ಭಾರಿ ಶಾಂತ್ಯವ ಅಲ್ಲ. ನಾನೇನು ಶ್ರೀರಾಮಚಂದ್ರ ಸಲ್ಲ ಅದು ಸಲ್ಲ ಏನಲ್ಲ. ಜನಸಾಮಾನ್ಯ ಯಾವ ಥರ ಹುಡುಗರು ಸಮಾಜದಲ್ಲಿ ಈಗಿರ್ತಾರೆ, ಯಾವ ನಮ್ಮನೆ ಕೆಟ್ಟ ಗುಣಗಳು ಇರ್ತದೆ, ಯಾವ ನಮ್ಮನೆ ಬುದ್ಧಿ ಇರ್ತದೆ, ಅದೆಲ್ಲ ಬುದ್ಧಿ ಇದ್ದವನೇ ನಾನು ಒಳ್ಳೆಯವನಲ್ಲ. ಆದರೆ ನನಗೆ ಕೊಟ್ಟಂತ ಯಾವುದು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಾಮಾಣಿಕನಾಗಿದ್ದೆ. ಅದರಲ್ಲಿ ಏನು ಮೋಸ ಮಾಡಲಿಲ್ಲ. ನಾನು ಮೋಸ ಮಾಡೋದಕ್ಕಿಂತ ಜಾಸ್ತಿ ನನಗೆ ಮೋಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಒಳ್ಳೆ ಹುಡುಗರು ನಮ್ಮ ಜೊತೆ ಇದ್ರು. ಅಂತ ಒಳ್ಳೆ ಹುಡುಗರಿದ್ರು. ನಾವು ತಪ್ಪಿದ್ರು ಸಹ ನಮ್ಮ ನಾಯಕರಲ್ಲ, ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಪ್ರಣಣ್ಣ ಚೂರು ಇಂಚ ಮಲ್ತನ ಇಂಚ ಇಟ್ಕೊಂಡು ಇಂಕುಲ್ ಕೆಟ್ಟುವ. ಎಸ್, ಯಾಕಂದ್ರೆ ನನಗಾಗ ಎಲ್ಲ ನಮ್ಮನೆ ತಾಕತ್ತಿತ್ತು. ಇವರದ್ದು ಆರ್ಥಿಕವಾಗಿ ನಾನು ಒಳ್ಳೆ ಬಲ ಇದ್ದೆ ಆಗ. ಎರಡನೇದು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಸಹಕಾರ ನನಗೆ ಸಂಪೂರ್ಣ ಇತ್ತು. ಅದನ್ನ ನಾನು ನಮ್ಮ ನಾಯಕರಿಗಿಂತ ನನ್ನ ತಂದೆಗೆ ನಂಬಿದ್ದು ಜಾಸ್ತಿ. ಅವರ ಬಲ. ಯಾಕಂದ್ರೆ ನಾನು ಸಂಘ ಶಿಕ್ಷಣ ಇರ್ಬೋದು,
ನನಗೆ ಎಂಥ ನಮ್ಮದು ಒಂದು ಮನೆಯಲ್ಲಿ ಸಿಗಬೇಕಾದಂಥದ್ದು ಎಂಥ ಶಿಕ್ಷಣ ಉಂಟಲ್ಲ ಅದು ನನಗೆ ಮನೆಯಲ್ಲಿ ಸಿಕ್ಕಿದೆ. ನನಗೆ ವೇದಿಕೆ ಸಂಘ ಸಿಕ್ಕಿರ್ಬೋದು. ಒಂದು ಮಕ್ಕಳಿಗೆ ಯಾವ ಥರ ಮನೆಯಲ್ಲಿ ಬೇಕು, ಒಂದು ಧೈರ್ಯ ಆಗಲಿ. ನಮಗೆ ಅಲ್ಲಿ ಬೆಕ್ಕಿನ ಮರಿಯಾಗಿ ನನ್ನ ತಂದೆ ಸಾಕಿದಲ್ಲ, ನೀವು ಹಾಗೆ ಹೇಳಿದಲ್ಲ, ಅದೇ ಥರ ಸಾಕಿದ್ದಾರೆ. ಅವರು ಸಹ ಹಾಗೆ ಇದ್ರು, ಅವರು ಸಹ ಹಾಗೆ ಇದ್ರು, ನಮ್ಗೆ ಅದೇ ಥರ ಸಾಕಿದ್ದಾರೆ. ಅದೇ ಥರ ನಾವು ಸಂಸ್ಕಾರ ಮನೆಯಲ್ಲಿ ಎಂತ ಸಿಗಬೇಕು ಅದು ನನಗೆ ಸಿಕ್ಕಿದೆ. ಓಕೆ. ಅನೇಕ ಸಂದರ್ಭಗಳಲ್ಲಿ ನೀವು ಕೂಡ ಹೇಳಿದ್ರಿ, ಈಗ ಕೂಡ ಹೇಳಿದ್ರಿ, ನನಗೆ ದುಡ್ಡು ಮಾಡಬೇಕು ಅಥವಾ ಆರ್ಥಿಕ ಅವಶ್ಯಕತೆಗಾಗಿ ನಾನು ಸಂಘಕ್ಕೆ ಆಗಲಿ ಹೋರಾಟಕ್ಕಾಗಲಿ ಬಂದವನಲ್ಲ. ನಮ್ಮ ಮನೆಯೇ ಒಂದು ಸದೃಢವಾದ ಒಂದು ಆರ್ಥಿಕವಾಗಿ ಗಟ್ಟಿಯಾಗಿದ್ದಂಥ ಕುಟುಂಬ. ಹಾಗಿದ್ದಾಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರೆ, ನಿಮ್ಮ ಹೆತ್ತವರು ಮತ್ತೆ ನೀವು ಸಂಘಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಕಾರಣ ಆಗಿದ್ದೇನು, ಯಾವಾಗ ಪಾದಾರ್ಪಣೆ ಮಾಡಿದ್ರೆ ಅದರ ಬಗ್ಗೆ ಆ ದಿನಗಳ. ಸಂಘಕ್ಕೆ ಪಾದಾರ್ಪಣೆ ಅಂದ್ರೆ ಒಂದು ಮಕ್ಕಳ ಆಟಿಗೆ ಹೇಳ್ತಾರಲ್ಲ, ಹೌದು, ನಮಗೆ ಗೊತ್ತಿಲ್ಲ. ಆ ಟೈಮಲ್ಲಿ ನಾವು ಸಂಘಕ್ಕೆ ಸೇರಿದ್ದಾರೆ. ಯಾಕಂದರೆ ಸಂಘದಲ್ಲಿ ನಾನು ITC ಮತ್ತು OTC ಆದವನಲ್ಲ. ಓಕೆ. ಸಂಘ ಶಿಕ್ಷಣ ಹೇಳಲಿಕ್ಕೆ ನನಗೆ ITC ಆಗಲಿಲ್ಲ, OTC ಆಗಲಿಲ್ಲ. ನಾವು ಬಾಲ್ಯದಿಂದಲೇ ಸಂಘ. ಯಾಕಂದರೆ ನಾವು ಅಲ್ಲೊಂದು ಆಟ ಆಡಲಿಕ್ಕೆ, ಶಾಲೆ ಬಿಟ್ಟ ಮೇಲೆ ಒಂದು ಆಟ ಆಡಲಿಕ್ಕೆ ಒಂದು ಜಾಗ ಹೇಳುವಂಥದ್ದು ಉಂಟು. ಹೌದು. ಹಾಗೆ ಈ ಥರ ಈ ನಮ್ಮನೆ ಮಕ್ಕಳಿಗೆ ಭಯಂಕರ ಒಂದು ಕಟ್ಟುನಿಟ್ಟಲ್ಲಿ ಶಿಕ್ಷಣ ಇರಲಿಲ್ಲ. ಗೌರ್ಮೆಂಟ್ ಶಾಲೆ ಆದ ಮೇಲೆ ಶಾಲೆಯಲ್ಲಿ ಇಷ್ಟ ಆಟ ಆಡುದು, ಶಾಲೆಯಲ್ಲಿ ಬಂದ ಮೇಲೆ ಶಾಖೆಗೆ ಹೋಗುದು, ಅಲ್ಲಿ ಸಹ ಆಟವೇ ಆಡುದು, ಕಬಡ್ಡಿ ಇದೆಲ್ಲ ಹೇಳಿ ಅಲ್ಲಿ ಅದೇ ನಮನೆ ಇತ್ತು. ಮತ್ತು ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಆಯ್ತು ಅಂತ, ಈ ತುರ್ತು ಪರಿಸ್ಥಿತಿ ಟೈಮಲ್ಲಿ ಶಾಖೆ ಮಾಡಲಿಕ್ಕೆ, ತುರ್ತು ಪರಿಸ್ಥಿತಿ ಟೈಮಲ್ಲಿ ಶಾಖೆ ಮಾಡುದಂದ್ರೆ ಪೊಲೀಸ್ ಬರ್ತಾರೆ ಹೇಳುವಂಥದ್ದು. ನಮಗೆ ಇಲ್ಲಿ ಧ್ವಜ ಹಾಕಿ ನಾವು ಅಡಗಿಸಿ ಯಾರ್ಯಾರ ಮಾಳಿಗೆಯಲ್ಲಿ, ಯಾರ್ಯಾರ ದೇವಸ್ಥಾನದ ಜಗಲಿಯಲ್ಲಿ, ನಮ್ಮಲ್ಲಿ ಬೊಕ್ಕಪಟ್ಟಣದಲ್ಲಿ ಬಬ್ಬರಿಯ ಸ್ಥಾನ ಹೇಳಿ ಉಂಟು, ಅಲ್ಲಿ ಜಗಲಿಯಲ್ಲಿ ನಾವು ಇದು ಮಾಡ್ತಿದ್ದೆವು, ಒಳಗಿದ್ದು ಜಗಲಿಯಲ್ಲಿ ಮಾಡ್ತಿದ್ದೆವು ಶಾಖೆ. ಆಗ ಪೊಲೀಸ್ ಬಂದ ಅಂದ ಕೂಡಲೇ ನಾವು ನದಿ ಬದಿಗೆ ಇದು ಧ್ವಜ ತೆಗೆದು ಓಡಿ ಆಗ್ಬೇಕು. ಇದೆಲ್ಲ ಬರೋಗೊಂದು ಉಮೇದು ಬಂತು, ಎಂತ ಉತ್ಸಾಹ ಬಂತು, ಇದೆಂಥದ ಇದರಲ್ಲಿ ವಿಶೇಷ ಉಂಟು ಹೇಳಿ ಈ ತರ ಬೆಳೆದವರು ನಾವು. ಸಂಘ ಹೇಳುವಂಥದ್ದು ಅಂದ್ರೆ ಮನೆಯಲ್ಲಿ ನಮಗೆ ಶಿಕ್ಷಣ ಕರೆಕ್ಟ್ ಇತ್ತು. ಮನೆದು ಶಿಕ್ಷಣ ಮನೆಯಲ್ಲಿ ತಾಯಿ ತಂದೆಯವರು ಹೇಳುವಂಥದ್ದೇ ಮತ್ತು ದೊಡ್ಡದಾಗುವಾಗ ಅದೇ ಬರುವುದು. ಕದಿಬೇಡ ಒಂದು ಮನೆಯಲ್ಲೇ ಹೇಳುವವರು, ಯಾರಿಗೆ ಬಡಿಬೇಡ ಒಂದು ಮನೆಯಲ್ಲೇ ಹೇಳುವುದು, ಯಾರಿಗೆ ಅನ್ಯಾಯ ಮಾಡಬೇಡ, ಶಾಲೆಯಲ್ಲಿ ಪೆನ್ಸಿಲ್ ಕದಿಬೇಡ, ಇದೆಲ್ಲ ಬರುವುದಲ್ಲಿ ಮನೆಯಿಂದ ಬರುವುದು. ಮೂಲ ಸಂಸ್ಕಾರ ಅದು. ಹಿರಿಯರಿಗೆ ಬೈಬೇಡ, ಹಿರಿಯರಿಗೆ ಮರ್ಯಾದೆ ಕೊಡು, ಜವಾಬು ಕೊಡಬೇಡ, ಇದೆಲ್ಲ ಬರುವಂತ ಮನೆಯಲ್ಲಿ ಅದು ನಮ್ಗೆ ಕರೆಕ್ಟ್ ಉಂಟು. ಅದೇ ದೊಡ್ಡ ಲೆವೆಲ್ ಅಲ್ಲಿ ಹೋಯ್ತು. ಆ ಪ್ರಮುಖರಿಗೇನೋ ಬೈಬಾರ್ದು, ಇಲ್ಲ ಬೈಬಾರ್ದು, ಅವರು ನಮ್ಗಿಂತ ಹಿರಿಯವರು, ಈ ತರ ಬಂದದ್ದು. ಮನೆ ಶಿಕ್ಷಣ ನಮ್ಗೆ ಕರೆಕ್ಟ್ ಸಿಕ್ಕಿದೆ. ಮತ್ತು ಬಾಕಿದೆಂತ ಉಂಟಲ್ಲ ಅದು ಅಲ್ಲಿಂದ ನಮ್ಗೆ ಸ್ಥಾನಮಾನ ಸಿಕ್ಕಿದಷ್ಟೇ. ಓಕೆ. ಮುಂದಕ್ಕೆ ನೀವು ಬಜರಂಗ ದಳದಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ, ಬಜರಂಗ ದಳದ ಒಂದು ಯುವಕರ ತಂಡದಲ್ಲಿ ನಿಮ್ಮನ್ನ ತಾವು ಗುರುತಿಸಿಕೊಳ್ಳುವಂಥದ್ದು ಆದದ್ದು ಹೇಗೆ, ಮುಂದಕ್ಕೆ ಹೇಗೆ ನಿಮ್ಮ ಈ ಸಂಘದಲ್ಲಿ ಹಂತ ಹಂತವಾಗಿ ಹೇಗೆ ಮುಂದಕ್ಕೆ ಹೋದ್ರಿ ಅಂತ? ನಾನು ಬಜರಂಗ ದಳದ ಜವಾಬ್ದಾರಿ ತಗೊಳ್ಳೋ ಉಮೇದಲ್ಲಿ ಇರಲಿಲ್ಲ. ಓಕೆ. ನಾನು ನನ್ನಷ್ಟಕ್ಕೆ ವ್ಯವಹಾರ ಮಾಡಿ, ನಾನು ಇಂಟೀರಿಯರ್ ಡೆಕೋರೇಟರ್. ಹೌದು. ನನಗೆ ಆ ಟೈಮಲ್ಲಿ ಕೆನರಾ ಬ್ಯಾಂಕಿದು ಎಂಪೆನಲ್ಮೆಂಟಲ್ಲಿ ನನಗಾಗಿ ನಂದೊಂದು ಕೆಲಸ ಆಗ್ತಾ ಉಂಟು. ಕೆನರಾ ಬ್ಯಾಂಕಿದು ನಮ್ಮ ಉದ್ಯೋಗದಲ್ಲಿ ನಾನು ಇದ್ದೆ. ನನ್ನೊಟ್ಟು ಒಂದು ಸಾಧಾರಣ ಒಂದು 50-60 ಜನ ಕೆಲಸಕ್ಕಿದ್ರು ಆ ಟೈಮಲ್ಲಿ. ಉದ್ಯಮಿಯಾಗಿದ್ದೆ. ನಾನು ಕಲೀಲಿಲ್ಲ, ಕಲ್ತದ್ದು 5ನೇ ಕ್ಲಾಸು. ಏನೋ ನಸೀಬು ಸಿಕ್ಕಿತ್ತು ನನಗೇನೋ ಒಂದು ವ್ಯವಹಾರ ಮಾಡಲಿಕ್ಕೆ. ಆಗ ನಮ್ಮ ತಂದೆಯವರು ಹೇಳಿದ್ರು, ನೋಡು ಮಾರ, ಇದು ನಿನ್ಗೆ, ನಾನು ಆಚೀಚೆ ತಿರುಗ್ತಾ ಇದ್ದೆ, ಮದುವೆ ಸಹ ಆಗಿದೆ, ನನಗೆ ಮದುವೆ ಆಗುವ ತನಕ ಕೆಲಸ ಇರಲಿಲ್ಲ. ಅಂದ್ರೆ ತಂದೆದಿತ್ತು. ಆಚೆ ನನ್ನ ಮಾವನ ವರ್ಷ ಗಟ್ಟಿ ಇದ್ರು, ಮಾವನ ತಾಯಿದು ತಮ್ಮಂದಿರು. ಮಾವ ಅಲ್ಲಿ ತಿರುಗು. ನಾನು 5ನೇ ಕ್ಲಾಸ್ ಕಲ್ತದ್ದು, ಕೆಲಸ ಏನೊಂದು ಗೊತ್ತಿಲ್ಲ. 1 ವರ್ಷ ನನ್ನ ಚಿಕ್ಕಪ್ಪನ ಅಂಗಡಿಯಲ್ಲಿ ಗೋಕುಲ್ ಸ್ವೀಟ್ಸ್ ಹೇಳಿತ್ತು, ಮಂಗಳೂರು ಮೈದಾನ್ ರೋಡಲ್ಲಿ. ಅಲ್ಲಿ ತಂದೆ ಏನು ಮಾಡಿದ್ರು, ಈ ಮನೆಯಲ್ಲಿ ಶಾಲೆಗೆ ಹೋಗುದಿಲ್ಲ, ಬಂದ್ ಮಾಡಿದ್ದಾನೆ, ಹೇಳಿದ್ರೆ ಕೇಳುದಿಲ್ಲ, ಇವನು ಅಲ್ಲಿ ಇಲ್ಲಿ ತಿರುಗಿದ್ರೆ ಎಂತೆಂತ ಆಗಿ ಹೋಗ್ತಾನೆ ಹೇಳಿ ನನ್ನ ಚಿಕ್ಕಪ್ಪನ ಅಂಗಡಿಗೆ ನನಗೆ ಕಳಿಸಿದ್ರು. ಹೋಗು ಮಾರೆ, ಅಲ್ಲಿ ಅವರ ಅಂಗಡಿಗೆ ಹೋಗು ಹೇಳಿ. ಆಯ್ತು, 5ನೇ ಕ್ಲಾಸಿಂದ ಶಾಲೆ ಬಿಟ್ಟೆ. ಎಂತ ನಂಗೆ ತಲೆಗೆ ಹತ್ತುದಿಲ್ಲ, ಆಸಕ್ತಿ ಇರ್ಲಿಲ್ಲ. ಅಂದ್ರೆ ಎಂತಂದು ಗೊತ್ತಿಲ್ಲ. ಮತ್ತೆಂತ ಮಾಡುದು, ಅಲ್ಲಿ ಅವರ ಅಂಗಡಿಗೆ ಹೋಗಿ ಕೆಲಸ 1-1.5 ವರ್ಷ ಕೆಲಸ ಅಲ್ಲಿ ಮಾಡಿದೆ. ಗೋಕುಲ್ ಸ್ವೀಟ್ಸ್ ಅಲ್ಲಿ ಮೈದಾನ್ ರೋಡ್. ನನ್ನ ಚಿಕ್ಕಮ್ಮಂದು ಗಂಡ ಚಿಕ್ಕಪ್ಪ ಗೋಕುಲ್ ನಾಗಬೇಕರ್ ಹೇಳಿ ಅವರು.
ಹಾಗೆ ಅವರ ಅಂಗಡಿಯಲ್ಲಿ ನಾನು 1 ವರ್ಷ ಕಳೆದೆ. ಅಷ್ಟೊತ್ತಿಗೆ ನನ್ನ ತಂದೆ ನಮ್ಮ ಮನೆಯಲ್ಲಿ ಒಂದು ದನ ತಂದರು. ಅದು ಮನೆ ಖರ್ಚಿಗಂದು ಮನೆಗೆ ಹಾಲು ಬೇಕು ಹೇಳಿ ದನ ತಂದರು. ಅದು ದನ ಲೆಕ್ಕಕ್ಕಿಂತ ಜಾಸ್ತಿ ಹಾಲು ಕೊಟ್ಟಿತ್ತು. ಅದೆಂತ ಮಾಡೋದಂದು ಗೊತ್ತಿಲ್ಲ. ಹತ್ತಿರ ಮನೆಯವರಿಗೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದೆವು. ಇದು ದನದು ಮತ್ತೇನು ಮಾಡಿದ್ರು, ಒಂದು 2 ದನ ತಂದರು. ಡೈರಿ ಫಾರ್ಮ್ ಒಳ್ಳೆ ನಡೀತು ನಮಗೆ. ಯಾಕಂದ್ರೆ ಬೇಕಾದದ್ದು ಹೆಸೆಟ್ ಉಂಟು ತಂದೆ ಹತ್ರ. ವ್ಯವಹಾರ ಅಂದ್ರೆ ಇದು ಒಂದಾಯ್ತು ಸೈಡಿಗೆ, ಇದು ಆಗ್ಲಿ ಹೇಳಿ ಅದರಲ್ಲಿ. ಮತ್ತು ನಾನು ಕೆಲಸ ಇಲ್ಲದೆ ಅಲ್ಲಿದ್ದೆಲ್ಲ ಹೇಳಿ ನನಗೆ ಇಲ್ಲಿ ತಂದರು. ಮತ್ತು 14 ದನದ ಕೆಲಸ ಮಾಡಿದೆವು ನಾವು ಮನೆಯಲ್ಲಿ. 14 ದನದ ತನಕ ಕೆಲಸ ಎಲ್ಲ. ಬೆಳಿಗ್ಗೆ 2:30 ಗಂಟೆ 3 ಗಂಟೆ ಎದ್ದು ದನ ಕ್ಲೀನ್ ಮಾಡುದು, ದನ ಕರೆಯುವುದು, ಅದೆಲ್ಲ ಕೆಲಸ ಮಾಡಿದ್ದೇನೆ. ಅದರಿಂದ ಇವತ್ತು ನನಗೆ ಧೈರ್ಯ ಉಂಟಂದ್ರೆ, ಏನಿಲ್ಲದಿದ್ರೆ ಏನಾದರೂ ಇದಕ್ಕೆ ತೊಂದರೆ ಆಗ್ಲಿಕ್ಕಿಲ್ಲ ಹೇಳುವಂಥದ್ದು ಧೈರ್ಯ ಉಂಟು. ಯಾಕಂದ್ರೆ ನನ್ನ ತಂದೆ ಕಲಿಸಿದ ವಿದ್ಯೆ ಅದು ಸಹ ಉಂಟು, ಜೀವನ ಪಾಠ ಉಂಟು, ಜೀವನ ಪಾಠ. ಹಾಗೆ ಮತ್ತೆ ಅಲ್ಲಿಂದ ಮತ್ತು ನಾವು ಈ ಪುನಃ ಇದಕ್ಕೆ ಬಂದೆ. ಯಾವುದಕ್ಕೆ ಎಂಪನಲ್ಮೆಂಟ್ ಅಲ್ಲಿ ಇದ್ದೆ. ನಮ್ಮ ಸಮಾಜದೊಂದು ಹರೇಂದ್ರನಾಥ್ ಹೇಳಿದ್ರು, ನಾನು ದೇವಸ್ಥಾನಕ್ಕೆ ಹೋಗುವಾಗ ಇವತ್ತು ವಿಶ್ವ ಹಿಂದೂ ಪರಿಷತ್ತು ನಾಡ್ದು ಆದಿತ್ಯವಾರ ಹಂಪಿಯಲ್ಲಿದ್ದವರ ಕಾರ್ಯಕ್ರಮ ಉಂಟು ವಾಲ್ಕೆಯವರೇ, ನೀವು ಹೋಗ್ಬೇಕು ಹೇಳಿದ್ರು. ಸರಿ ಹೇಳಿದೆ. ಆಗ ನಾನು ಇದೆಲ್ಲ ಸಂಘದಿಂದ ಎಲ್ಲ ಹೊರಗೆ ಬಂದಿದ್ದೆ. ಅಲ್ಲಿ ಹೋಗ್ಲಿಕ್ಕೆ ಉಂಟಲ್ಲ, ಉದ್ಯೋಗದಲ್ಲಿದ್ದೆ, ಹೋಗುವ ಆಳು. ಸರಿ ಹೇಳಿದೆ. ಹೋದೆ. ಎಲ್ಲಿ ಹಂಪಿಗೆ ಹೋಗಿದ್ದೆ. ಹೋಗುವ ಬಸ್ಸಲ್ಲಿ ಹೋದೆ ನಾನೆಲ್ಲ. ಆಗ ಸ್ವಲ್ಪ ಒಳ್ಳೊಳ್ಳೆ ಚಟ ಹಿಡ್ಕೊಂಡವ. ಹೋಗುವಾಗೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ಓದೋದು, ಅರ್ಥ ಆಯ್ತಲ್ಲ. ನಾನು ಇದ್ದದ್ದು ಯಾವತ್ತು ನನಗೆ ಸಂಘದ ಅಲ್ಲಿ ಓದೆ ಎಲ್ಲ ನೋಡಿದೆ. ಹೋಗುವಾಗ ನಮ್ಮ ಡ್ರೈವರಿಗೆ ಹುಷಾರಿಲ್ಲ ಹೇಳಿದರು. ಬಸ್ಸಿದ್ದು ಡ್ರೈವರಿಗೆ ಮಿನಿ ಬಸ್ ಮಾಡಿ MB ಪುರಾಣಿಕರು ಎಲ್ಲ ಇದ್ದರು ನಮ್ಮದು ಟೀಮ್. ಹಾಗೆ MB ಪುರಾಣಿಕರು ಯಾರೊಂದು ಸಮೇತ ನಂಗೆ ಗೊತ್ತಿಲ್ಲ. ನಾನು ನನ್ನ ಲೋಕದಲ್ಲಿ ಇದ್ದೇನೆ, ನಾನು ನನ್ನದ್ರಲ್ಲಿದ್ದೆ. MB ಪುರಾಣಿಕರು ಇದ್ರು. ಲಾಸ್ಟಿಗೆ ನನಗೆ ರಾತ್ರಿ ಹೇಳುವಾಗ ನಾನು ಬಸ್ಸಲ್ಲಿ ಸ್ವಲ್ಪ ಹಾಕಿದ್ದದು, ಒಳ್ಳೆ ಮಲಗಿದ್ದೆ. ಪುರಾಣಿಕರು ಎಬ್ಬಿಸಿದ್ರು ನನಗೆ. ಡ್ರೈವರಿಗೆ ಹುಷಾರಿಲ್ಲ, ಡ್ರೈವಿಂಗ್ ಮಾಡಲಿಕ್ಕೆ ಬರ್ತದ ನಿಮ್ಗೆ ಹೇಳಿ. ಮತ್ತು ಆಯ್ತು ಹೇಳಿ ಅವರೊಟ್ಟಿಗೆ ಡ್ರೈವಿಂಗ್ ಮಾಡಿ ನಾನು ಹಂಪಿಗೆ ಹೋದದ್ದು. ಬಸ್ ಮಿನಿ ಬಸ್ ಡ್ರೈವಿಂಗ್ ಮಾಡಿ ನಾವು ಹಂಪಿಗೆ ಮುಟ್ಟಿಸಿದೆವು. ಮರು ದಿವಸ ಅಲ್ಲಿದ್ದು ಹಂಪಿದು ಕಾರ್ಯಕ್ರಮ ಅಲ್ಲಿ ಪ್ರವೀಣ್ ಭಾಯ್ ತೊಕಡಿ ಅವರು ಮಾತಾಡುವ ನಮೂನೆ ನೋಡುವಾಗ ನಮಗೆ ಎಂಥದ ಉದ್ರೇಕ ಒಂಥರ ನಮೂನೆ ಉಂಟು. ಯಾಕಂದ್ರೆ ಅಲ್ಲಿಂದಲೇ ಬಂದವರಲ್ಲ ನಾವು, ಸಣ್ಣದಿಂದೆಲ್ಲ ನೋಡಿದ್ದೇವಲ್ಲ. ನಮ್ಮ ಶಿಕ್ಷಣ ಅದೇ ಅಲ್ಲ. ಇಲ್ಲಿ ಬರುವಾಗ ಇದೆಲ್ಲ ನೋಡುವಾಗ ರಾತ್ರಿ ಬಂದು ಇವರು ಬಂದು ಎಲ್ಲ ಮಲಗಿದ್ರು. ಕೇಳಿದೆ, ನೀವು ಅಲ್ಲಿ ಕೇಳುದು ಇಲ್ಲಿ ಬಂದು ಮಲಗುದು ವಿಷಯ ಎಂಥದ್ದು ಹೇಳಿ. ಅಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ರಾತ್ರಿ ಆ ಕಲ್ಲಿನ ಮೇಲೆ ಅಲ್ಲಿ ಶಿಲೆ ದೊಡ್ಡ ಪಾದೆ ಕಲ್ಲು ಹೇಳ್ತಾರೆ, ಅದರ ಮೇಲೆ ಮೀಟಿಂಗ್ ಆಯ್ತು. ರಾತ್ರಿ ಮಲಗಿದವರು ಎಬ್ಬಿಸಿ ಮೀಟಿಂಗ್ ಆದ ಮೇಲೆ ತೆಗೆದು ಅವರು ಹಾಕಿದ್ರು, ನನಗೆ ಮಾಲೆ ಹಾಕಿದ್ರು. ನೀನೇ ಜವಾಬ್ದಾರಿ ತಗೊಳ್ಬೇಕು ಹೇಳಿ. ನನಗೆ ಏನು ಗೊತ್ತಿಲ್ಲ. ಸರಿ ಹೇಳಿದೆ. ಆಗ ಮತ್ತು ಮರು ದಿವಸ ವಿರೂಪಾಕ್ಷ ದೇವಸ್ಥಾನದಲ್ಲಿ, MP ವಿರೂಪಾಕ್ಷ ದೇವಸ್ಥಾನದಲ್ಲಿ ಅಲ್ಲಿ ಪ್ರಮಾಣ ಅಂದರೆ ಸಂಘಟನೆ ಜವಾಬ್ದಾರಿ ಹೇಳಿ ಅಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿ, ಇದೇ ಪುರಾಣಿಕರು ಅನಂತಕೃಷ್ಣ ಭಟ್ರು, ಕೃಷ್ಣಮೂರ್ತಿಯವರು, ಗೋಕುಲ್ ಭಟ್ರು ಹೇಳಿ, ಶ್ರೀಧರ್ ಭಟ್ರ ಮಗ ಗೋಕುಲ್ ಭಟ್ರು ಹೇಳಿ, ಶ್ರೀಧರ್ ಭಟ್ರು ಹೇಳಿ ಭಾರಿ ಹಿರಿಯರು. ಈಗ ಸಹ ವಿಶ್ವ ಪರಿಷತ್ತಲ್ಲಿ ಹಿರಿಯರು ಅಂದರೆ ಅವರಿದ್ದಾರೆ. ಈಗ ಸಹ 92 ವರ್ಷ ಪ್ರಾಯ ಆಯಿತು. ಅವರ ಮಗ ಗೋಕುಲ್ ಹೇಳಿ, ಮತ್ತು ನಾವೆಲ್ಲ ಸಣ್ಣ ಒಂದು ಕುಮಾರಸ್ವಾಮಿ ಹೇಳಿ ಅವರಿದ್ದರು, ಉರ್ವದವರು. ತುಂಬ ಜನ ನಾವೆಲ್ಲ ಒಟ್ಟಿಗೆ ಸೇರಿ ನನಗೆ ಅಲ್ಲಿ ಜವಾಬ್ದಾರಿ ಕೊಟ್ಟರು. ಅಲ್ಲಿಂದ ಘೋಷಣೆ ಆಯಿತು. ಇದು ಇಲ್ಲಿ ತನಕ ಬಂದು ನಿಲ್ಲಿತು. ಮತ್ತು ನಾನು ಒಂದು ಶುರು ಮಾಡಿದೆ ಅಂತಂದರೆ, ನನ್ನ ಮೇಲೆ ಒಂದು ಜವಾಬ್ದಾರಿ ಬಂದಿದೆ. ಜವಾಬ್ದಾರಿ ಬಂದ ಮೇಲೆ ಇನ್ನು ನಾನು ಇದು ಹಾಕುವುದೆಲ್ಲ ಸರಿಯಲ್ಲ. ನನ್ನ ವೈಯಕ್ತಿಕ ನನಗೊಂದು ಜವಾಬ್ದಾರಿದು ಮರೆಯೋದುಂಟು. ಅಲ್ಲಿಂದ ನಾನು ಪೂರ್ಣವಾಗಿ ಎಣ್ಣೆ ಹಾಕುವುದನ್ನು ನಿಲ್ಲಿಸಿದೆ. ಅಲ್ಲಿಂದ ಮತ್ತು ಜವಾಬ್ದಾರಿ ಬಂದೆ. ನಾವಿದ್ದದ ವಿಷಯ ಅಲ್ಲ, ಜವಾಬ್ದಾರಿ ಬಂದಿದೆ ಅಲ್ಲಿಂದ. ಅದು ನಮ್ಮ ನಂತರದ ಜೀವನಕ್ಕೆ, ಮನೆಯದು ಸಂಸಾರಕ್ಕಾದರೂ ಸಹ ಅದು ನನಗೆ ಕರೆಕ್ಟ್ ಆಯಿತು. ಯಾಕಂದರೆ ಅಪ್ಪ ಕುಡಿ ಗಿಡಿ ಹೇಳುವಂಥದ್ದೇನಿಲ್ಲ, ಮಕ್ಕಳೊಟ್ಟಿಗೆ ಗಮ್ಮತ್ತಲ್ಲಿದ್ದೇನೆ, ವ್ಯವಸ್ಥೆ ರೀತಿಯಲ್ಲಿ ಇದ್ದೇನೆ. ಅಂದರೆ ಆವತ್ತು ಅಂದರೆ ರಥಯಾತ್ರೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳೋದಿಕ್ಕೆ ರಚನೆಯಾದಂಥ ಯುವಕರ ತಂಡ ಬಜರಂಗ ದಳದ ರೂಪವನ್ನು ಪಡೆದು ಅಲ್ಲಿ ನಿಮಗೆ ಜವಾಬ್ದಾರಿ ಸಿಕ್ಕಿತು. ಅಲ್ಲಿಂದ ಮುಂದಕ್ಕೆ ಅಂದರೆ ಹಂಪಿಯಲ್ಲಿ ಆ ದೇವಾಲಯದಲ್ಲಿ ನೀವು ಸಂಘಟನೆಯ ಜವಾಬ್ದಾರಿ ತಗೊಳ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಪ್ರಮಾಣ ವಚನದ ರೀತಿ ಸ್ವೀಕಾರ ಮಾಡಿ ಆ ಬಳಿಕ ಜವಾಬ್ದಾರಿ ತಗೊಂಡು ಮತ್ತೇನೇನಾಯಿತು? ಮತ್ತು ಯಾವ ಥರ ಆಗುವ ಎಲ್ಲ ವಿಷಯ ಗೊತ್ತುಂಟು. ಹೋರಾಟ ಆಯಿತು.
ಅಲ್ಲಲ್ಲಿ ಪ್ರತಿಭಟನೆ ಆಯಿತು, ಮತಾಂತರದ ವಿಷಯ ಹೋರಾಟ, ಉರ್ವದಲ್ಲಿ ಒಂದು ಭಾರಿ ದೊಡ್ಡ ಮತಾಂತರ ಆಗ್ತಾ ಇತ್ತು, ಅಲ್ಲಿದು ವಿಷಯ ಆಯಿತು. ಮತ್ತು ಮಂಗಳೂರಲ್ಲಿ ನಂತರ ಅದು ಇದುವರೆಗೆ ಎಂತ ಆಗ್ತದ ಅದೇ ಬೇಸಲ್ಲಿ ಇದುವರೆಗೆ ಆಗ್ತಾ ಉಂಟು. ಎಂತ ಆಗಿದೆ ಅಂತ ನಿಮ್ಗೆ ಗೊತ್ತುಂಟು. ಅದು ಎಳೆಯಾಗಿ ನನಗೆ ಹೇಳುವಂಥದ್ದು ಗೊತ್ತಾಗುದಿಲ್ಲ, ಯಾಕಂದ್ರೆ ಅಷ್ಟು ಆಗಿದೆ, ಒಂದೆರಡು ಆದದಲ್ಲ, ಅರ್ಥ ಆಯ್ತಾ, ಅಷ್ಟು ಆಗಿದೆ. ಗೋ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಕೂಡ ಹೋರಾಟ ಬಹುಶಃ ಈಗ ನೀವು ಹೇಳಿದಾಗೆ ಅವತ್ತಿನಿಂದಲೇ ಆರಂಭ ಆದದ್ದು. ಆ ಸಂದರ್ಭದಲ್ಲಿ ಕೂಡ ನಿಮ್ಮ ಮೇಲೆ ಬಹುಶಃ ಈ ವಿಚಾರಕ್ಕೆ ಮೊದಲ ಪ್ರಕರಣ ದಾಖಲಿಸಿಕೊಂಡವರು ನೀವು. ಆ ಹೋರಾಟದ ಬಗ್ಗೆ ಹೇಳೋದಿದ್ರೆ ಯಾವಾಗ ಆಯ್ತದು, ಹೇಗಾಯ್ತು ಅಂತ? ಮೊದಲು ಈ ತರ ಲಾರಿಯಲ್ಲೆಲ್ಲ ಬಸ್ ಇದು ಗೋಹೋನಿ ಇಟ್ಕೊಂಡು ಬರ್ತಿರ್ಲಿಲ್ಲ. ಘಟ್ಟದಿಂದ ಜನವನ್ನು ಇದರಲ್ಲಿ ಯಾವುದು ನಮ್ಮ ಇಟ್ಕೊಂಡೇ ಬರೋದು, ನಡ್ಕೊಂಡು ಬರೋದು. ಇದು ನಾವು ನಮ್ಮ ಕಣ್ಣಾರೆ ನೋಡಿದಂಥವು, ನಾವು ನಮಗೆ ಬುದ್ಧಿ ಬರುವ ತನಕ ಅದೇ ಥರ ಇತ್ತು. ಮತ್ತು ಗಾಡಿ ಲಾರಿಯಲ್ಲಿ ಹಿಡ್ಕೊಂಡು ಬರುವಂಥದ್ದು ಇದು. ಈ ನಾನು ಇರುವ ಜಾಗ ಡೊಂಗರ್ಕೇರಿಯಿಂದ ಅದು ಮಂಡಿ ಹೋಗುವ ಜಾಗ ಹತ್ತಿರ. ಎಲ್ಲಿಂದ ಬರಬೇಕಾದ್ರೆ ಡೊಂಗರ್ಕೇರಿ ಆಗಿ ನಮ್ಮ ಕುದ್ರೋಳಿ ಮಂಡಿಗೆ ಹೋಗ್ಬೇಕು, ಅದೇ ದಾರಿಯಾಗಿ ಹೋಗ್ಬೇಕು. ಹೌದು, ಡೈಲಿ ಹೋಗ್ತಿತ್ತು. ಅದು ನಾವು ಅಲ್ಲಿ ಕುತ್ಕೊಂಡಿರುವಾಗ ಡೈಲಿ ಹೋಗುವಂಥದ್ದು. ಯಾವತ್ತು ನಮ್ಮ ಸಂಘಟನೆಯಲ್ಲಿ ಅಲ್ಲಿ ಪ್ರವೀಣ್ ಭಾಯ್ ತುಕೋಡಿ ಅವ್ರದ್ದು ಭಾಷಣದಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಇದೆಲ್ಲ ಬರುವಾಗ, ಅದರ ನಂತರ ತುಂಬ ಸರ್ತಿ ನಮ್ಮ ಯಾವ ಥರ ಹೇಳಿ ಅದರ ಚಟುವಟಿಕೆ ಯಾವ ಥರ ಹೇಳುವಂಥದ್ದು ಇದೆಲ್ಲ ನೋಡುವಾಗ ಇದಕ್ಕೊಮ್ಮೆ ಇದು ಈ ಥರ ಹೋಗ್ತಾ ಉಂಟು ಅಂತ ಗೊತ್ತಾಯಿತು. ಇದಕ್ಕೆ ಕೈ ಹಾಕ್ಬೇಕು ಹೇಳಿ ಅದೊಂದು ವ್ಯವಸ್ಥೆ ಮಾಡಿ ಅಲ್ಲಿ ಆಯಿತು. ಅದರಲ್ಲಿ ನಮಗೆ ಕೇಸ್ ಆಯಿತು. ಅಂದರೆ ಆಗ ಅಷ್ಟೊತ್ತಿಗೆ ನಮ್ಮದು ಸಂಘಟನೆ ಸ್ವಲ್ಪ ಹೆಸರು ತಂದು ಆಗಿದೆ. ಡಿಪಾರ್ಟ್ಮೆಂಟ್ನವರು ನನಗೆ ಹೇಳಿದರು, ನಿಮ್ಮ ಹೆಸರು ಉಂಟು ಆಲ್ಕೆ, ಯಾವುದು 2 ಸ್ಟೇಷನ್ಗೆ ಸಂಬಂಧಪಟ್ಟದ್ದು. ಹೋಗುವ ರೋಡ್ ಬಂದು ಬಂದರ್ ಸ್ಟೇಷನ್ಗೆ ಹೋಗುದು, ಅದೇ ರಿಟರ್ನ್ ಹೋಗುದು ರೂಟ್ ಉಂಟಲ್ಲ ಅದು ಬಂದು ಕದ್ರಿ ಸ್ಟೇಷನ್ಗೆ ಬೀಳ್ತಿತ್ತು. ಅಲ್ಲಿ 2 ಗೊಂದಲ ಇತ್ತು. ಇದು ಈ ಕದ್ರಿ ಸ್ಟೇಷನ್ ಸೈಡಲ್ಲಿ ಇತ್ತು, ಅವರು ಬಂದು ಇದು ಕೇಸ್ ಹಾಕಿದ್ರು. ಇದರಲ್ಲಿದ್ದ ಡಿಪಾರ್ಟ್ಮೆಂಟ್ನವರು ಅವರು ಇದು ಮಾಡುದು ಸರಿ ಅಂತ ಅವರಿಗೆ ಅರ್ಥ ಆಗಿದೆ. ನಾವು ಅವರನ್ನು ಅರೆಸ್ಟ್ ಮಾಡುವುದೆಲ್ಲ ಬೇಡ ಹೇಳುವಂತ ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನನಗೆ ಖಾಲಿ ಒಂದು ಕೇಸ್ ಹಾಕಿದಂತೆ, ಯಾಕಂದ್ರೆ ವ್ಯಕ್ತಿ ಅವರು ಹೇಳಿದ್ದಾರೆ, ಹೇಳಿದ ನಿಮಿತ್ತ ನಮ್ಮ ಹೆಸರು ಸಹ ಬಂದಿತ್ತು ಆಗ. ಹಾಗೆ ನನಗೆ ಅದರದ್ದು ಕೇಸ್ ಎಲ್ಲ ಆಯಿತು. ಒಂದು ನನ್ನೊಟ್ಟಿಗೆ ಒಬ್ಬ ನಾಗೇಶ್ ಕಾಮತ್ ಹೇಳೊಬ್ರು ಇದ್ರು, ಮತ್ತು ರಘುನಾಥ್ ಶೆಣೆ ಹೇಳೊಬ್ರು ಇದ್ರು, ಮತ್ತು ಹರೀಶ್ ಹೇಳುವೊಬ್ಬನಿದ್ದ, ಹರೀಶ್ ಶೆಟ್ಟಿ ಹೇಳಿ ತೀರುವುದ ಹುಡುಗ ಅವ ಇದ್ದ, ಮತ್ತು ಇನ್ನೊಬ್ಬರು ಯಾರು ಇದ್ರು. ಒಟ್ಟು 4-5 ಜನ ನಮ್ಮ ಅದು ಕೇಸಲ್ಲಿ ಇದ್ದು. ಅದು ಕೇಸ್ ಬಿಟ್ಟೋಯ್ತು. ಅದು ಬಿಟ್ಟೋಯ್ತು. ಅದು ಫಸ್ಟ್ ದನದ ಕೇಸ್ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ದನ ಹಿಡಿಯುವಂಥದ್ದು ಕಾರ್ಯಕ್ರಮ ಅಲ್ಲಿಂದ ಶುರು ಆಯಿತು. ನಂತರ ಮತ್ತು ಲೆಕ್ಕ ಇಲ್ಲ. ಮತ್ತು ಕೆಲವು ನಮ್ಮ ಇವರು ಹೇಳಿ ಮಧು ಹೇಳಿ ನಮ್ಮ ಉರೋಸ್ಟರು ಮಧುಸೂದನ್ ಹೇಳಿದ್ದಾರೆ, ಅವರು ಇದರನ್ನು ಚೇಸು ಮಾಡಿ ಹೋದಷ್ಟು ಯಾರು ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅವರೊಂದು ಗಾಡಿ ಹೋದ ಕೂಡಲೇ ವಾಸನೆ ಬರ್ತಿತ್ತು ಅವರಿಗೆ, ಅವರು ಅಷ್ಟು ಬೆನ್ನಟ್ಟಿ ಹೋದದ್ದು. ಎಷ್ಟೋ ಸರ್ತಿ ಅವರಿಗೆ ಅಡಿಗಾಗಿ ಹೋಗುವಂಥ ಪರಿಸ್ಥಿತಿ ಇತ್ತು ಮಧುಸೂದನಿಗೆ. ಅದೆಲ್ಲ ಒಳ್ಳೆ ಕಾರ್ಯಕರ್ತರು ಇದ್ರು ಸ್ವಾಮಿ ಆಗ. ಈಗ 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 ಲಾರಿ ಆಚೆ ಇದ್ರೆ ಈಚೆಂದ ಬಿಟ್ಟು ಬಿಡ್ತಾರೆ ಈಗ. ಹಾಗಿದ್ರೆ ಈಗ ಗೋರಕ್ಷಣೆ ಅದು ಬರೀ ಮಾತಿಗೆ ಸೀಮಿತ ಆಗಿದೆ, ಚೆಕ್ ಖಾಲಿ ಮಾತಿಗೆ. ಈಗ ಏನು ಈಗ ಸಹ ಹೋಗುದಿಲ್ಲ ಅದನ್ನ, ಈಗ ಸಹ ಹೋಗುದಿಲ್ಲ ಅದನ್ನ, ಈಗ ಸಹ ಹೋಗ್ತದಲ್ಲ, ಈಗ ಸಹ ಹೋಗ್ತದೆ. ಯಾರು ಎಲ್ಲಾದ್ರೂ ಒಮ್ಮೆ ಹಿಡಿತಾರೆ, ನಮ್ಮಂಥವ್ರು ಏನಾದ್ರೂ ಈಗ ಹೇಳಿದೆ ಇನ್ನು ನಾಳೆ ನಾಡ್ದು ವರ್ಷ ಹಿಡಿಲಿಕ್ಕೆ ಸಹ ಸಾಕು, ನಾವು ಜೀವದಲ್ಲಿದ್ದೇವೆ ಹೇಳಿ. ಏನಿಲ್ಲ ಯಾರು ಹಿಡಿಯುವುದಿಲ್ಲ. ಪಾಪ ಹಳ್ಳಿಯಲ್ಲಿ ಪಾಪ ಗೊತ್ತಿಲ್ಲದವ್ರು ಹಿಡಿತಾರೆ. ಹಳ್ಳಿಯಿಂದ ತಪ್ಪಿಸಿ ಬಂದು ಇಲ್ಲಿ ಬರುವಾಗ ಉಂಟಲ್ಲ, ಇಲ್ಲಿ ಪಾಸ್ ಆಗ್ತದೆ. ಈಗ ಕುಂದಾಪುರ ಆಚೆ ಕೆಲವು ಹಳ್ಳಿಯಲ್ಲೆಲ್ಲ ಅಲ್ಲಿ ಪಾಪ ಇವತ್ತಿಗೆ ಸಹ ಹಿಡಿತ ಗೋ ಹತ್ಯೆದು ಬಗ್ಗೆ ಇವತ್ತಿಗೆ ಸಹ ಕಾಳಜಿ ಉಂಟು. ಇಲ್ಲಿ ಎಲ್ಲಿ ಮಾಡ್ತಾರೆ, ಯಾರು ಮಾಡ್ತಾರೆ? ಅದರ ಬಗ್ಗೆ ಬರ್ತೇನೆ. ಅದರ ಜೊತೆಗೆ ಆ ರೀತಿ ಹೋರಾಟಗಳ ಆರಂಭ ಆಯಿತು, ಗೋಹತ್ಯೆ ಹೋರಾಟಗಳು, ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ಕೂಡ ನೀವು ಮಾಡ್ತಾ ಬಂದ್ರಿ. ಅದರ ಜೊತೆಗೆ ಕರಸೇವೆಯದ್ದು ಕೂಡ, ಅದು ಯಾವಾಗ ಮಾಡಿದ್ದು ನೀವು, ಎಷ್ಟನೇ ವಯಸ್ಸು? ಆಗ ನಾವು ಸಂಘಟನೆಯಲ್ಲಿ ಇರಲಿಲ್ಲ. ಆಗ ಇನ್ನೊಮ್ಮೆ ಆಗುವಾಗ ಫಸ್ಟ್ಗೆ ಇದಾಗುವಾಗ ಕರಸೇವೆಗೆ ಹೋಗುವಾಗ ನಾನು ವಿಶ್ವೊಂದು ಪರಿಷತ್ ಆಗಲಿ ಬಜರಂಗ ದಳದಲ್ಲಿ ಯಾವ್ದು ಇರಲಿಲ್ಲ. ಆಗ ವಿಶ್ವೊಂದು ಪರಿಷತ್ ಅದು ಬಜರಂಗ ದಳ ಆಗಿರಲಿಲ್ಲ, ಅದು ಮೊದಲಿಗೆ. ಆವಾಗ ಹೋಗುವಾಗ ಭಾರಿ ಕಷ್ಟ ಇತ್ತು ನಮಗೆ, ಹೋಗ್ಲಿಕ್ಕೆ ಇಲ್ಲ. ಆಗ ನಿಮ್ಗೆ ಇದರ ಮೊದಲು ಯಾರಾದ್ರೂ ಹೇಳ್ಬೋದು, ಅಷ್ಟು ಕಷ್ಟ ಇತ್ತಲ್ಲಿ. ಯಾಕಂದ್ರೆ ಪ್ರತಿಯೊಂದು ಇಲ್ಲಿಂದ ನಾವು ಹೋದ ಕೂಡಲೇ ನಮಗೆ ಅರೆಸ್ಟ್ ಆಗ್ತಿತ್ತು. ಅರೆಸ್ಟ್ ಆಗಿ ಜೈಲಲ್ಲಿ ಹಾಕೋದು. ಅಲ್ಲಿ ಯಾವುದೊಂದು
ದೊಡ್ಡ ದೊಡ್ಡ ಶಾಲೆ ತಗೊಳ್ಳೋದು, ಶಾಲೆಯಲ್ಲಿ ನಮಗೆ ಕೂಡಿ ಹಾಕೋದು. ಮತ್ತು ಒಟ್ಟಾರೆ ಆಗ ರೋಡಲ್ಲಿ ನದಿಯಲ್ಲಿ ಪಾಸ್ ಆಗಲಿಕ್ಕಿಲ್ಲ, ಮತ್ತು ನದಿಯಲ್ಲಿ ಮೊಸಳೆ ಎಲ್ಲ ಹಾಕಿಟ್ಟಿದ್ದಾರೆ, ರೋಡಲ್ಲಿ ಬ್ಯಾರಿಕೇಡ್ಸ್, ಒಂದು ಇಂಚು ಆಚೀಚೆ ಹೋಗೋದಾಗೆ ಆ ಥರ ಇತ್ತು. ನಮಗೆ ಒಂದು ಸಲ 350 ನಡಿಲಿಕ್ಕೆ ಸಿಕ್ಕಿದೆ ಕಿಲೋಮೀಟ್ರ್, 350 ಕಿಲೋಮೀಟರ್ ತನಕ ನಡೀಲಿಕ್ಕೆ ಸಿಕ್ಕಿದೆ. ಕಾಡು ದಾರಿಯಾಗಿ ಹೋಗಿ 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 ಲಾಸ್ಟ್ ನಾವು ಅಯೋಧ್ಯೆಗೆ ಮುಟ್ಟಿದ್ದೇವೆ. ನನ್ನೊಟ್ಟಿಗೆ ಸದನಾಗ ಈಗ ಪ್ರವೀಣ್ ನಾಯಕ್ ಹೇಳಿ, ನರೇಂದ್ರ ನಾಯಕ್ ಮತ್ತು ಕೃಷ್ಣ ಹೇಳಿ, ಮತ್ತು ಚಂಪಿಯ ಒಬ್ಬ ಸತೀಶ್ ಭಟ್ರು ಹೇಳಿ, ಮತ್ತು ನಾವು 12, ಮತ್ತೊಂದು ಮುನ್ನ ಹೇಳಿದ್ದ, ಅವ ಎನ್ಕೌಂಟ್ರಲ್ಲಿ ಬಾಂಬೆಯಲ್ಲಿ ತೀರೋದ. ತುಂಬ ಹುಡುಗರಿದ್ದು ನಮ್ಮೊಟ್ಟಿಗೆ. ಆಗ ಭಾರಿ ಕಷ್ಟ. ಎನ್ಕೌಂಟರ್ ಅಂದರೆ ನಾವು ಮರು ದಿವಸ ನಾವು ಹೋಗ್ತೇವೆ ಅಲ್ಲಿ, ಆ ದಿವಸ ರಾತ್ರಿ ಮುಟ್ಟಿದ್ದೇವೆ, ಫೈರಿಂಗ್ ಎಲ್ಲ ಆಗಿ ನಮ್ಮ ಚಪ್ಪಲಲ್ಲಿ ರಕ್ತದ ಇದುಂಟಲ್ಲ, ಗಟ್ಟಿಯಾದದ್ದು ರಕ್ತದ ನಮ್ಮ ಚಪ್ಪಲಲ್ಲಿತ್ತು, ಆ ನಮ್ಮನೆ ಇದಾಯಿತು. ಅಷ್ಟು ಕರಸೇವೆ ಅಂದರೆ ಒಪ್ಪಬೇಕದು. ಅದು ಆಗ ನಿಮಗೆ ಎಷ್ಟು ವಯಸ್ಸಾಗಿತ್ತು? ಆಗ ನನಗೊಂದು 22 ವರ್ಷ, 23 ವರ್ಷ. ಹೌದು. ಮತ್ತು ಎರಡನೇದು ಈಗ ಇನ್ನೊಂದಾಯಿತು. ಮತ್ತು ಮೂರನೇ ಟೈಮಲ್ಲಿ ನಾವು ವಿಶ್ವ ಬಜರಂಗ ದಳದ ಜವಾಬ್ದಾರಿಯಲ್ಲಿದ್ದೆ. ಆಗ ನಮಗೆ ಒಳ್ಳೆ ಜವಾಬ್ದಾರಿ ಕೊಟ್ಟಿದ್ರು, ಮತ್ತು ಇಲ್ಲಿಂದ ಟ್ರೈನಿದು ಇಡೀ ಜವಾಬ್ದಾರಿ ನಮಗೆ, ಇಡೀ ನೋಡ್ಕೊಳ್ಳುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಆಗ ಒಳ್ಳೆ ಅಂದರೆ ಒಳ್ಳೆ ಟೀಮ್ ಇತ್ತು, ಒಳ್ಳೊಳ್ಳೆ ಟೀಮು. ಬಂಟ್ವಾಳದು, ಉಪ್ಪಿನಂಗಡಿದು ಎಲ್ಲ ನಮ್ಮೊಟ್ಟಿಗೆ ತುಂಬ ಜನ ಇದ್ರು. ಅದೂ ಆಗಿದೆ. ಕರಸೇವೆ ಅದೊಂದು ನಮಗೊಂದು ಭಾಗ್ಯ ಹೇಳ್ಬೋದು, ಮತ್ತೊಂದು ಅನುಭವ ಹೇಳ್ಬೋದು. ನಾವು ಜೀವನದಲ್ಲಿ ಏನು ಮಾಡಿದ್ದೇವೆ ಹೇಳುವಂಥದ್ದು. ಈಗ ಅದು ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡ್ಬೋದು, ಅದು ಆಗಿದಲ್ಲ, ಇದು ಆಗಿದಲ್ಲ ಹೇಳಿ ಒಂದು ಹೇಳ್ಬೋದು. ಅದು ನೀವು ಯಾವಾಗಲೂ ಕೂಡ ನೆನಪಿಸಿಕೊಳ್ಳುವಂಥದ್ದು. ಯಾಕಂದರೆ ನಮಗೆ ಸ್ವತಂತ್ರ ಹೋರಾಟದಲ್ಲಿ ನಮಗೆ ಅವಕಾಶ ಸಿಕ್ಕಲಿಲ್ಲ, ಯಾಕಂದರೆ ನಾವು ಜನ್ಮಕ್ಕೆ ಬರಲಿಲ್ಲ. ನಂತರ ಬಂದಂಥ ದಿವಸದಲ್ಲಿ ಒಂದು ಇದರದ್ದು ಯಾವುದು ನಮ್ಮ ಗೌರ್ಮೆಂಟಿನ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು ಹೇಳುವಂಥದ್ದು ಉಂಟಲ್ಲ, ಅದೊಂದು ಸಿಕ್ಕಿದೆ ಹೇಳುವಾಗ ಒಂದು ಮನಸ್ಸಿಗೆ ಒಂದು ತೃಪ್ತಿ ಉಂಟು. ನಾವು ಸಿಕ್ಕಿದೆ, ನಾವು ಅಯೋಧ್ಯೆಗೆ ಹೋಗಿದ್ದೇವೆ, ಅಷ್ಟು ಪೊಲೀಸ್ನವರೆಲ್ಲ. ಮತ್ತು ಅದಕ್ಕಿಂತ ಒಮ್ಮೆ ನಾನು ಏಕತಾತ್ಮ ರಥಯಾತ್ರೆಗೆ ಹೋಗಿದ್ದೆವು ಜಮ್ಮು ಕಾಶ್ಮೀರಕ್ಕೆ. ಅಲ್ಲಿ ನಿಮ್ಮದು ತ್ರಿವರ್ಣ ಧ್ವಜ ಜಮ್ಮು ಕಾಶ್ಮೀರದಲ್ಲಿ ಆಗ್ತೇವೆ ಹೇಳಿದ್ದಕ್ಕೆ ಮುರಳಿ ಮನೋಹರ್ ಜೋಶಿ ಅವರು, ಅದರದ್ದು ಸಾರಥ್ಯ ನರೇಂದ್ರ ಮೋದಿ ಅವರು ತಗೊಂಡದ್ದು. ಮುರಳಿ ಮನೋಹರ್ ಜೋಶಿ ಮೇನ್, ಅವರ ಜೊತೆಯಲ್ಲಿ ನರೇಂದ್ರ ಮೋದಿ ಇದ್ರು. ಅದೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಸಹ ನಾವು ಹೋಗಿದ್ದೇವೆ, ಇಲ್ಲಿಂದ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಿದೆ. ಹಾಗೆಲ್ಲ ಇದು ಕಾರ್ಯಕ್ರಮ ಏನಿದ್ರೆ ನನಗೆ ಕರೀತಿದ್ರು. ಆಗ ಇಷ್ಟು ಜನ ಇಲ್ಲ ಸ್ವಾಮಿ, BJPಗಾಗ್ಲಿ ಇಷ್ಟು ಜನ ಇಲ್ಲ. ಇನ್ನಷ್ಟೇ ಬೆಳೀತಾ ಇತ್ತು, ಆಗ ಬೆಳೀತಾ ಇತ್ತು. ಆಗ ಈ ಚಂದ ರುಕ್ಮಣ್ಣ, ಆ ಚಂದ ನಮ್ದು ಕಾಂಗ್ರೆಸ್ ಇತ್ತು ಆಗೆಲ್ಲ. ಹಾಗೆ ಇಷ್ಟೊಂದು ದೊಡ್ಡದು. ಈಗ ಹೊಸತ್ತು ಸಡನ್ಲಿ ಬಂದು ಸಂಘಕ್ಕೆ ಬಂದು ITC OTC ಆದ ಕೂಡಲೇ ಸರ್ಟಿಫಿಕೇಟ್ ತಗೊಂಡವರು ಈಗ ತುಂಬ ಇದ್ದಾರೆ. ಈಗ ಜಾಸ್ತಿ ಅವರಿಗೆ, ಅದು ಬೇರೆ ಇಲ್ಲ. ಮೊದಲು ಕ್ರಮ ಇತ್ತು ಒಂದು ವಿಶ್ವ ಹಿಂದೂ ಪರಿಷತ್, ನಮಗೆ ಮೂಲ ಬಜರಂಗ ದಳ ನಂತರ ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ಕ್ರಮ ಇತ್ತು, ಸಿದ್ಧಾಂತ ಇತ್ತು ನಮ್ಮದು. ವಿಶ್ವ ಹಿಂದೂ ಪರಿಷತ್ ಈಗ ನಿಮ್ಮ ಪುತ್ತೂರಲ್ಲಿ ಆದ್ರೆ ಸರಿ, ವಿಶ್ವ ಹಿಂದೂ ಪರಿಷತ್ತಿನವರು ನಮಗೆ ಬಜರಂಗ ದಳಕ್ಕೆ ಉಡುಗೊರೆಯನ್ನು ಕೊಡಬೇಕು, ಅಲ್ಲಿಂದ ನೀವು ತಗೊಳ್ಬೇಕು. ವಿಶ್ವ ಹಿಂದೂ ಪರಿಷತ್ತು ಕೊಡಬೇಕು, ಆ ಹಿರಿಯರು ಕೊಡಬೇಕು ನಮಗೆ. ಈ ಹುಡುಗ ಆಗ್ಬಹುದು, ಇವನೇನು ತೊಂದರೆ ಇಲ್ಲ, ಇವನನ್ನು ಇದಕ್ಕೆ ಜವಾಬ್ದಾರಿ ಕೊಡ್ಬೋದು ಹೇಳಿ ವಿಶ್ವ ಹಿಂದೂ ಪರಿಷತ್ತಿನವರು ಕೊಟ್ರೆ, ಆ ಕೊಟ್ಟಂತ ಹುಡುಗರನ್ನೇ ಬಜರಂಗ ದಳಕ್ಕೆ ತಗೊಳ್ಳೋದು. ಯಾವತ್ತು ಪ್ರವೀಣ್ ಭಾಯ್ ತಗೊಳ್ಳಿ ಹಿಂದೂ ಸಮಾಜೋತ್ಸವ ಮಂಗಳೂರಲ್ಲಿ ಆಯ್ತು, ಆವಾಗ ಎಂತ ಆಯ್ತಂದ್ರೆ ಜನರನ್ನು ಸೇರಿಸ್ಬೇಕಿಲ್ಲಿ, ಹುಡುಗರನ್ನು ಸೇರಿಸ್ಬೇಕು. ಈ ಚಂದ ಪ್ರವೀಣ್ ಭಾಯ್ ತಗೊಳ್ಳಿ ಬರುವುದಕ್ಕೆ ನಿಷೇಧ ಮಾಡಿದ್ದಾರೆ. ನಿಷೇಧ ಮಾಡುವಾಗ ಅಲ್ಲಿ ಆ ಜಾಗೆಲ್ಲ ಹಿಂದುತ್ವ ಹೇಳಿ ಈ ಚಂದ ನಾವು ಬಜರಂಗ ದಳದಿಂದ ಗೋ ಅಂತೇಳಿ ನಮ್ಮ ಮೇಲೆ ಇದ್ದಂತ ಹುಡುಗರದೆಲ್ಲ ಟೀಮ್ ಆಗಿದೆ, ಅಲ್ಲೆಲ್ಲ ಆಗಿದೆ. ನಾವು ಹೋಗಿ ಅಲ್ಲಿ ಫಸ್ಟ್ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ ನಾವು ಸಾಕು ಅಲ್ಲಿ ಮಾಡುದು ಸುರಿಗೆ. ನಾವು ಬಜರಂಗ ದಳ ಮಾಡ್ಲಿಕ್ಕೆ ಹೋದವರು, ನಮ್ ಜವಾಬ್ದಾರಿ ಬಜರಂಗ ದಳ ಇತ್ತು. ನಾವು ವಿಶ್ವ ಹಿಂದೂ ಪರಿಷತ್ ಸುರಿಗೆ ಅಲ್ಲಿ ಸ್ಥಾಪನೆ ಮಾಡ್ತಿದ್ವು, ಯಾಕಂದ್ರೆ ಅಲ್ಲಿಂದ ಹುಡುಗರನ್ನು ನಾವು ತಗೊಳ್ಳಿಕ್ಕೆ. ಯಾವತ್ತು ಪ್ರವೀಣ್ ಭಾಯ್ ತಗೊಳ್ಳಿ ಅವರು ಬರುವ ಟೈಮಲ್ಲಿ ಆಗ ಎಲ್ಲರನ್ನು ತಗೊಂಡದು. ಅದು ಈಗದು ಪರಿಣಾಮ ಈ ತರ ಆಗ್ಲಿಕ್ಕೆ, ಯಾಕಂದ್ರೆ ಶಿಕ್ಷಣ ಇಲ್ಲ.
ಈಗ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ಅಲ್ಲ ಹೇಳುದಿಲ್ಲ. ಆದ್ರೆ ಮೊದಲು ಇದು ಹಿರಿಯರ ಹತ್ರ ಕೇಳಿ ತಕೊಳ್ಳುದಂದ್ರೆ ನನಗೆ ಗೊತ್ತಿರ್ತದೆ ಯಾರು ಈ ಹುಡುಗ ನಮ್ಮ ಏರಿಯಾದಲ್ಲಿ ಯಾವ ಹುಡುಗನಿಗೆ ಆದಿತ್ತು, ಯಾರಿಗೆ ಅದರದ್ದು ಸಾಮರ್ಥ್ಯ ಉಂಟು, ಅದೆಲ್ಲ ಅವ್ರು ಕೊಡ್ತಿದ್ರು. ಈಗ ಸಹ ಕೇಳಿ ಅಂತ ಈ ಪುರಾಣಿಕರಿದ್ದಾರೆ, ಅವರು ನಮ್ಗೆ ಹೇಳಿದ ಪ್ರಕಾರ ಇದೇ ತರ ಮಾಡ್ಬೇಕಪ್ಪ ಹೇಳಿ ನಾವು ಅದೇ ತರ ಮಾಡ್ತಿದ್ದು. ಯಾವತ್ತು ಪ್ರವೀಣ್ ಭಾಯ್ ತಗೊಡಿ ಬರುವಾಗ ಆಗ ಒಟ್ಟಾರೆ ಆಯ್ತು, ಒಟ್ಟಾರೆ ಹುಡುಗರು ಬರ್ಲಿಕ್ಕೆ ಶುರು ಆಯ್ತು. ಆಗ ನಮಗೆ ಇಷ್ಟೊಂದು ಪರಿಷತ್ತು ಮಾಡುವುದು ಸಮಿತಿ ಇಲ್ಲ, ಮತ್ತೆ ಬಜರಂಗ ದಳದವ್ರ ಹತ್ರ ಕೇಳಿ ಇಷ್ಟೊಂದು ಪರಿಷತ್ತು ಮಾಡುವಂತ ಆಗಿತ್ತೇನ ಗೊತ್ತಿಲ್ಲ. ಆದ್ರೆ ಸುರಿಗೆ ನಾವು ಇಷ್ಟೊಂದು ಪರಿಷತ್ತಿನಿಂದಲೇ ಮತ್ತು ನಾವು ಬಜರಂಗ ದಳಕ್ಕೆ ಆ ಟೈಮಲ್ಲಿ ಬಜರಂಗ ದಳ ಹೇಗೆ ಬೆಳೆಯುತ್ತೆ ಹೇಳುವಂಥದ್ದು ಆ ಟೈಮಿಗೆ ಇದು ಅನ್ವಯ ಆಗ್ತದೆ. ಓಕೆ, ಅಲ್ಲಿಂದ ಮತ್ತಷ್ಟು ಗಟ್ಟಿ ಆಯ್ತು ಅಂತ. ಗಟ್ಟಿ ಆಯ್ತು ಮತ್ತು ಬಜರಂಗ ದಳ ಗಟ್ಟಿ ಆಗಿದೆ. ಓಕೆ, ಬಜರಂಗ ದಳ ಗಟ್ಟಿ ಆಗಿದ್ದಾರೆ, ಎಲ್ಲ ಗಟ್ಟಿ ಆಗಿದ್ದಾರೆ. ಓಕೆ, ಹೌದು. ಬಜರಂಗ ದಳದಲ್ಲಿ ನೀವು ಸಕ್ರಿಯವಾಗಿದ್ದಂಥ ವರ್ಷಗಳು ಎಷ್ಟು ವರ್ಷ ಇದ್ರಿ ಅಂತ? ನಾನು 8 ವರ್ಷ ಸಿಕ್ಕಿದ್ದೇನೆ. 8 ವರ್ಷ ಬಜರಂಗ ದಳದಲ್ಲಿ ಸಕ್ರಿಯವಾಗಿ? ಸಕ್ರಿಯವಾಗಿ 8 ವರ್ಷ ಸಿಕ್ಕಿದೆ. ಓಕೆ, ಆ ಬಳಿಕ ಬಜರಂಗ ದಳವನ್ನು ಬಿಟ್ಟು ಹೋದ್ರಿ? ಬಜರಂಗ ದಳ ಬಿಟ್ಟು ಬಂದಿದ್ದು ಕಾರಣ ಅಂದರೆ ನಮಗೆ ಇಲ್ಲಿ ಲೋಕಲಲ್ಲಿ ನನ್ನ ಬಗ್ಗೆ ಸ್ವಲ್ಪ ಅಸಮಾಧಾನ ಬಂತು. ಇನ್ನು ವಾಲ್ಕೆಗೆ ಹೀಗೆ ಬಿಟ್ಟರೆ ವಾಲ್ಕೆ ನಮ್ಮನ್ನು ತಿಂತಾನೆ, ವಾಲ್ಕೆ ನಮ್ಮ ಕೈ ತಪ್ತಾನೆ, ಅವನನ್ನು ಮೂಲೆಗೆ ಕೂತ್ಕೊಳಿಸಬೇಕು, ಅವನನ್ನು ಜವಾಬ್ದಾರಿಯಿಂದ ಮುಕ್ತ ಮಾಡಬೇಕು ಹೇಳುವಂಥದ್ದು ಕೆಲವು ಇದ್ದಾರೆ. ಅದು ಪಾಪ ಅವರಿಗೆ ಬೇರೆ ಅವ್ರದ್ದೆಂತಂದರೆ ಸಂಘ ಬೆಳೆದಿದೆ, ಸಂಘಟನೆ ಬೆಳೆದಿದೆ, ಅವರಿಗಿನ್ನು ಕೂತ್ಕೊಳ್ಳೋದು ಮಾತ್ರ ಕೆಲಸ, ಯಾರ ಕಾಲು ಇಳಿಬೇಕು ಹೇಳುವಂಥದ್ದು ಬೆಳೆಸ್ಲಿಕ್ಕೆ ಆಗ್ತಾ ಹೋಗ್ತಾರಲ್ಲ, ಆ ಕೆಲಸ ಅವರು ಮಾಡಿದ್ದಾರೆ, ನಿಷ್ಠೆಯಲ್ಲಿ ಮಾಡಿದ್ದಾರೆ ಪಾಪ. ಏನಾದ್ರಲ್ಲಿ ಚೂರು ಕಾಲೆಳೆಯೋ ಭಾರಿ ನಿಷ್ಠೆಯಲ್ಲಿ ಮಾಡಿದ್ದಾರೆ, ಅದಕ್ಕೆ ಒಪ್ಪಬೇಕು. ಮತ್ತು ನಾನು ಯಾರು ಮೊದಲು ವಾಲ್ಕೆಯವರ ಕಾಲನ್ನು ಎಳೆಯುವುದಕ್ಕೆ ಪ್ರಯತ್ನ ಮಾಡಿದ್ದು? ಇದ್ದಾರಪ್ಪ, ಈಗ ಸಹ ಎಳೆಯೋರೆ ಅವರು, ಈಗಲೂ ಎಳಿತಾರೆ. ಅದ ಕೆಲಸ ಒಳ್ಳೇದು, ಅದೇ ಮಾಡ್ತಾ ಇದ್ದಾರೆ ಪಾಪ, ನಿಷ್ಠೆಯಿಂದ ಮಾಡ್ತಾರೆ. ಹೌದು, ಅವರಿಗೆ ಹೇಳುವಂಥದ್ದು ಇಷ್ಟು ಜನ ನಮಸ್ಕಾರ ಹಾಕೋರಿದ್ದಾರೆ, ಕಾಲು ಹಿಡಿಯುವವರಿದ್ದಾರೆ. ನಮಗೆ ಯಾರಿಗೆ ಕಾಲು ಹಿಡಿಯುವ ಅಗತ್ಯ ಸಹ ಇಲ್ಲ. ನಮಗೆ ನನ್ನ ತಂದೆ ತಾಯಿಯವ್ರದ್ದು ಕಾಲು ಹಿಡ್ದಿದ್ದೇನೆ, ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಇನ್ನೊಬ್ಬರ ಕಾಲು ಹಿಡಿದು ನನಗೆ ಅವನ ಹತ್ರ ಬಕೆಟ್ ಹಿಡಿಯುವ ಕೆಲಸ ಸಿಗಲಿಲ್ಲ. ಹಾಗೆ ಅದೊಂದಾಯಿತು. ಮುತಾಲಿಕರಿಗೆ ಸಹ ಹಾಗೆ, ಅವರು ಸಹ ಸ್ವಲ್ಪ ಸೀದಾ ಮಾತಾಡೋರು. ವೈಯಕ್ತಿಕ ಆಚೀಚೆಲ್ಲ ಉಂಟು, ವೈಯಕ್ತಿಕ ನಾನು ಸಹ ಒಳ್ಳೆಯ ಒಂದೇ ನೆನೆಸುವ. ನಮಗೆ ನಿಮ್ಗೆ ಯಾಕೆ ಕರೆದದ್ದು? ನನ್ನ ವೈಯಕ್ತಿಕಕ್ಕೆ ಕರೆದದ್ದಲ್ಲ. ಯಾರು ಸಹ ನಮ್ಮದು ಎಂಥದ್ದು ನನ್ನ ಹತ್ರ ಪ್ರತಿಭೆ ಉಂಟು ಅದು ತೋರಿಸ್ಲಿಕ್ಕೆ ಕರೆದು, ಅದು ನಾವು ತೋರಿಸಿದ್ದೇವೆ ಅಲ್ಲಿ. ಓಕೆ, ಅರ್ಥ ಆಯ್ತಲ್ಲ. ಅವರು ಸಹ ಯಾರದು ಮಾತು ಕೇಳ್ತಿರ್ಲಿಲ್ಲ, ಅವ್ರ ಮಾತು ಅಷ್ಟು ಖಡಕ್ಕಿತ್ತು. ಮುತಾಲಿಕರದು ನೇರ ಮಾತಾಡ್ತಿದ್ರು. ಈ ಚಂದ ನನಗೆ ನಾನು ಅವರದು ಕೇಳ್ತಿದ್ದೆ. ಈ ಚಂದ ಪುರಾಣಿಕರು ನನಗೆ, ನಮ್ಗೆ ಏನಿದ್ರೆ ಸಹ ಪುರಾಣಿಕರು ಬಗ್ಗೆ ಅವರು 6 ಇಂಚಿನ ಭಟ್ರು ಗಿಟ್ರು ಹೇಳ್ಬೋದು, ಅದು ನನ್ನ ಬಗ್ಗೆ ನನಗೆ ಎಲ್ಲೂ ಬಿಟ್ಟಾಕ್ಲಿಲ್ಲ. ಎಂತೆಂಥ ಕೊಲೆ ಆದ ಟೈಮಲ್ಲಿ ಸಮೇತ ಕೈಕಾಲು ಬಡಿಯುವ ಟೈಮಲ್ಲಿ ಬಾಕಿಯವರು ನಾನು ಧೈರ್ಯದಲ್ಲಿ ನನಗೆ ಧೈರ್ಯ ಕೊಟ್ಟವರು. ಅವರು ಏನು ಮಂಗಳೂರಲ್ಲಿ ಏನು ಹೀಗೆ ಆಗಲಿಲ್ಲಲ್ಲ, ಒಳ್ಳೊಳ್ಳೆ ಕೊಲೆ ಆಗಿದಲ್ಲ, ಇಷ್ಟೊಂದು ಬಜರಂಗ ದಳಕ್ಕೆ ಹೆಸರು ಬರುವಂಥ ಕೊಲೆ ಆಗಲಿಲ್ವಾ? ಆಗಿದಲ್ಲ. ಆಗ ಸಹ ನನಗೆ ನಾನೆಲ್ಲಿ ಗಡಿಬಿಡಿ ಆಗಲಿಲ್ಲ ಯಾವ ಟೈಮಲ್ಲಿ ಸಹ. ನನಗೆ ಗಡಿಬಿಡಿ ಆಗಲಿಕ್ಕೆ ನನಗೆ ನನ್ನ ನಾಯಕರು ಬಿಡಲಿಲ್ಲ, ಪುರಾಣಿಕರು ಅಂತವರು. ಆರ್ಥಿಕವಾಗಿ ನನಗೆ ಯಾರು ಸಪೋರ್ಟ್ ಮಾಡದಿದ್ರು ಸಹ ಮಾನಸಿಕವಾಗಿ ನನಗೆ ಸಪೋರ್ಟ್ ಕೊಟ್ಟವರು, ಧೈರ್ಯ ಕೊಟ್ಟಿದ್ದಾರೆ. ಮುತಾಲಿಕರು ಹೊರಗಡೆ ಬಂದ್ರು ಅಂತ ಅವರ ಜೊತೆಗೆ ನೀವು ಕೂಡ ಹೊರಗೆ ಬಂದ್ರು. ಇದೇ ಅರುಣ್ ಪುತ್ತಿಲ್ ಇವರೆಲ್ಲ ಒಟ್ಟಿಗಿದ್ದವರ. 43 ಕೇಸ್ ಆದ ಕೂಡಲೇ ಅಡರ್ ಇತ್ತು, ಎಂತ ಅಂದ್ರೂ ಗೊತ್ತಿಲ್ಲ. ಸಹ ಈಗ ದುಡ್ಡು ತಗೊಂಡು ಸಂಘಟನೆ. ಮುತಾಲಿಕರು ಯಾಕೆ ಹೊರಗೆ ಬಂದ್ರು? ಶ್ರೀರಾಮ ಸೇನೆ ಸ್ಥಾಪಕರು ಮುತಾಲಿಕ್ ಯಾವತ್ತೂ ಅಲ್ಲ. ಈಗ ಮುತಾಲಿಕ್ ಮತ್ತೆ ಪ್ರವೀಣ್ ವಾಲ್ಕೆ ಅವರ ಸಂಬಂಧ ಹೇಗಿದೆ? ವಾಲ್ಕೆ ಅವರ ಪ್ರಕಾರ ಹಿಂದುತ್ವ ಅಂದ್ರೆ ಏನು? ಹಾಗೆ ಇಲ್ಲಿ ಸೌಜನ್ಯತೆ ಹೋಗಿದ್ದಾರೆ ಪಾಪ. ಆ ನಮ್ನೆ ಮಣ್ಣು ತುಂಬಿಸಿ ಅವಳನ್ನು ಕೊಲೆ ಮಾಡಬೇಕಾದ್ರೆ ಏನು ಕಾರಣ ಇದೆ?